ಅಂಗಡಿ ನಿಜ ರಮಣರ ಮನದಿ ಹೋಗಿದ್ದು ಬರಿತೈದು ದರುಗಲು ಹರಿ ಮುದದ್ಯೋ ತಂಗಿಯ ನುಡಿಯೋ ಗೈಯಲು ಸಾಲದೆ ನೊತ್ತ ದಾರುಗಿಂದ ದಾರುಗಿಯೋದೋ ತಂಗಿಯಾದ ಸುಭದ್ರೆಯನ್ನು ಕಳುಹಿಸಿದೆ. ಅರ್ಜುನನ ದೃಢತ್ವ ಎನ್ನುವುದನ್ನು ಅರ್ಥ ಮಾಡಿಕೊಂಡೆ. ಒಬ್ಬ ಆಳುವವ ಹೇಗಿರಬೇಕು ಅಂತ ಕೇಳಿದ್ರೆ ಪಾರ್ಥ ಮತ್ತು ಪಾಂಡವರ ಹಾಗಿರಬೇಕು. ಯಾವ ಕಾಲಕ್ಕೂ ಕೊಟ್ಟ ಮಾತಿಗೆ ಚ್ಯುತಿ ಬಾರದಂತೆ, ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗದಂತೆ, ಆರ್ತರ ರಕ್ಷಣೆಯನ್ನು ತಾವು ಹೇಗಿರಬೇಕು ಅಂತ ಸಮಾಜಕ್ಕೆ ತೋರಿಸಿಕೊಟ್ಟ ಸಮರ್ಥರು ಪಾಂಡವರು. ಆದ್ದರಿಂದಲೇ ನೆಮ್ಮದಿಯಾಯಿತು. ಆದರೆ ಒಂದೇ ಪ್ರಸಂಗದಲ್ಲಿ ಹಲವು ಪ್ರಕ್ರಿಯೆಗಳು ನಡೆಯಬೇಕು. ಈಗ ನಮ್ಮಲ್ಲಿ ಕೆಲವರ ತಲೆಯಲ್ಲಿ ಉಂಟು, ಇವ ಹುಡುಗ ಬಿಡಿ, ನಮ್ಮಲ್ಲಿ ಒಬ್ಬ ಸಾರಥಿ ಇದ್ದಾನೆ, ಅವನ ತಲೆಯಲ್ಲಿ ನಾನು ಬಿಟ್ರೆ ಕೃಷ್ಣ ಏನು ಅಲ್ಲ ಅಂತ ಉಂಟು. ಈ ಚಾಲಕರೇ ಮಾಲಕರಾದ್ರೆ ಬಹಳ ಅಪಾಯ. ಆದ್ದರಿಂದ ಇವನ ಚಾಲಕತ್ವಕ್ಕೊಂದು ನಿಯಂತ್ರಣ ತರಬೇಕು. ಯಾರಲ್ಲಿ ದಾರುಕನನ್ನು ಬರಲಿಕ್ಕೆ ಹೇಳಿ. ಒಂದು ರಥೋತ್ಸವ ಬಂದ ಹಾಗೆ ಕಾಣ್ತದೆ ನಮಗೆ. ಬಾರಿಯ ದಾರುಗ ಬಾರಿಯ ದಾರುಗ ಎಂದೆನೋ ವೀರ ಪಾಂಡವರ ಕಂಡು ಕಂಡು ಬಾರಿ ವೀರ ಪಾಂಡವರ ಕಂಡು ಬಾರಿಯ ದಾರುಗ ಮಹಾಶಯ. ಏನಯ್ಯ? ಬರುವಾಗಲೇ ಒಂದು ಬ್ರಹ್ಮರಥ ಬಂದ ಹಾಗೆ ಕಂಡಿತು. ಅಂದ್ರೆ ನಿನ್ನ ಆಗಮನ ನನ್ನನ್ನು ಬ್ರಹ್ಮರಥಕ್ಕೆ ಹೋಲಿಕೆ ಅಲ್ಲ, ಅಂದ್ರೆ ಶ್ರೇಷ್ಠ ರಥ. ಏನು ಮಾಡುವ ಹೇಳು. ನೀವೆಲ್ಲ SSLC ಆಗುವಲ್ಲಿವರೆಗೆ ನಾವೆಷ್ಟು ಪ್ರಯತ್ನ ಪಟ್ಟಿದ್ದೇವೆ ಗೊತ್ತುಂಟ? ಯಶಸ್ವಿಯಾಗುವಲ್ಲಿವರೆಗೆ ನಾವೆಲ್ಲ ಎಷ್ಟು ಹೊಣೆಗಾರಿಕೆ ವಹಿಸಿಕೊಂಡಿದ್ದೇವೆ ಗೊತ್ತುಂಟ? ಏನು ಏನು ಹೊಣೆ? ಮತ್ತೆ ನೀವು ಇಷ್ಟು ದೊಡ್ಡ ಜನ ಆದದ್ದು ಯಾರಿಂದ? ಯಾರಿಂದ ಯಾರಿಂದ? ಯಾರಿಂದ? ನನ್ನಿಂದ. ಹೇಗೆ? ಮತ್ತೆ ಗಾಡಿ ಓಡಿಸಿದ್ಯಾರು? ಓಹೋ, ಈ ದೊಡ್ಡವರ ಗಾಡಿ ಓಡಿಸುವವರೆಲ್ಲ ಹಾಗೆ, ಮುಂದೆ ಅವರು ಹಿಂದೆ ನಾವು ಅಲ್ಲ. ಗಾಡಿ ಅಲ್ಲ, ರಥ. ಅದೇ ರಥ ಓಡಿಸಿ. ನೀನು ಯಾರು? ಯಾರು? ಕೃಷ್ಣನ ಸಾರಥಿ. ಮತ್ತೆ ಕೃಷ್ಣ ಸಾರಥಿ. ಕೃಷ್ಣ ಸಾರಥಿ ದಾರುಕೇಶ ಮಹಾಶಯರು. ಈ ದ್ವಾರಕೆಗೆ ನನ್ನಿಂದಲೇ ಹೆಸರು ಬಂದ. ಅದೇ ದ್ವಾರಕ್ಕೆ ನೀವೇ. ಮತ್ತೆ ದ್ವಾರಕ್ಕೆ ದ್ವಾರಕ್ಕೆ ಅಂತ ಹೇಳಿದ್ರೆ ಬಾಗಿಲುಗಾಯಿ ಹಾಗಲ್ಲ, ಕೃಷ್ಣನ ಬದುಕೆಂಬ ದ್ವಾರಕ್ಕೆ ನೀವು. ಮುಂದೆ ನೀವು, ಹಿಂದೆ ನಾನು. ಆದ್ದರಿಂದ ಕೃಷ್ಣನ ಹೆಸರಿನ ಮುಂದೆ ದಾರುಕ ಅಲ್ವಾ? ಮತ್ತೆ ದಾರುಕ ಏನು? ಬಾರಯ್ಯ. ಬಂದೆ. ಹೋಗಯ್ಯ. ಆಯ್ತಯ್ಯ. ದಾರುಕ ನಾನು ಬಂದಿದ್ದೇನೆ ಅಂತ ಗೊತ್ತಾಗಿದೆ, ಇನ್ನು ಕೊಡುವುದು ಕೊಡ್ತಾರೆ. ಹೋಗೋ. ನನಗೆ ಸಂಶಯ ಅದೇ, ನೀನು ಹೊತ್ತಿಗೆ ಬರ್ತೀಯೋ ಇಲ್ವ ಅಂತ. ಅಂತೂ ಬಂದೇ ಅಲ್ಲ. ಅಂತೂ ಬಂದೇ ಅಲ್ಲ ಅಂತ ಹೇಳಿದ್ರೆ ಬರುವುದಿಲ್ಲ ಅಂತ ಗೊತ್ತಿತ್ತು. ಆದ್ರೆ ನೀವು ಎಲ್ಲಿ ಹೋಗಿದ್ದಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿನ್ನ ಕಾರ್ಯಭಾರ ಅಷ್ಟು ದೊಡ್ಡದು. ನಾವೆಲ್ಲ ಕ್ರಾಂತದರ್ಶಿಗಳು. ಮತ್ತೆ ಬನ್ನಿ ಅಂತ ಹೇಳಿದಲ್ಲಿಗೆ ಬರುವುದಿಲ್ಲ, ಇಲ್ಲ ಇಲ್ಲ. ಬರಬೇಡಿ ಅಂತ ಹೇಳಿದಲ್ಲಿಗೆ ಬಾರದೇ ಇರುವುದಿಲ್ಲ. ನಿಮ್ಮ ಕಾರ್ಯ ಯಾವಾಗ ಆಗುತ್ತದೆ ಅಂತಲೇ ಗೊತ್ತಾಗೋದಿಲ್ಲ. ಕಾರ್ಯ ಯಾವಾಗ ಮುಗಿಯುತ್ತದೆ ಅಂತ ಗೊತ್ತಾಗುದಿಲ್ಲ. ನನ್ನ ಕಾರ್ಯಕ್ಕೆ ಕಾಯ್ತಾ ಇದ್ದಿ ಅಂತ ಗೊತ್ತುಂಟು ನನಗೆ. ನೀನು ಹಿಂದಿನಿಲ್ಲ ಹೇಳಿಕೊಂಡು ಬರ್ತಾ ಇದ್ದೆ ಅಂತ ಅವನದ್ದೊಂದು ಕಾರ್ಯ ಆಗ್ಬೇಕು ಅಂತ. ಹಾಗಲ್ಲ, ಕಾರ್ಯ ಅಂದ್ರೆ ಕೆಲಸ. ಕೆಲಸ. ನಿನ್ನ ಕೆಲಸ ಎಲ್ಲೆಲ್ಲ ಉಂಟು ಮತ್ತೆ ಹೇಳಲಿಕ್ಕೆ ಉಂಟು. ಮತ್ತೆ ಅಧಿಕಾರಿಕೆ ದೊಡ್ಡದು. ಮತ್ತೆ ಆದ್ದರಿಂದ ನೀನು ಹೋಗಬೇಕು. ಎಲ್ಲಿಗೆ? ಎಲ್ಲಿಗೆ? ನೀನು ಕಾಮ್ಯಕಾವನಕ್ಕೆ ಹೋಗ್ಬೇಕು. ಆಯ್ತು. ಯಾಕೆ ಹೋಗುವುದು? ಕಾಮ್ಯಕಾವನಕ್ಕೆ ಹೋಗಿ ಒಂದು ಸುತ್ತು ಕಾಡಿನಲ್ಲಿ ತಿರುಗಿ ಬರ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಪಾಂಡವರನ್ನು ನೀನು ಕಂಡು ನೋಡಿ, ನೀವು ಹೇಳುವ ದೋಷ ಅಲ್ಲಿ ಬರ್ತದೆ. ಕಂಡು ಬೇರೆ ವಿಂಗಡಣೆ ಮಾಡಬಾರ್ದು. ಕಂಡು ಬಾರಯ್ಯ. ನೀನು ಕಂಡು, ನಾನು ಕಂಡ ಪಾಂಡವರನ್ನು ನೀನು ಕಂಡು, ಅದು ಒಂದ ಪಾಂಡವರು ಮುಂದೆ ನಿಂದಿರಲಿ,
ಇಲ್ಲದಿದ್ರೆ ಆ ಶಬ್ದದ ಹಿಂದಿನಿಂದರಲ್ಲಿ ಸರಿ. ಪಾಂಡವರನ್ನು ಸೇರಿಸದೆ ಬರೀ ಕಂಡು ಅಂತ ಹೇಳ್ಬೇಡ. ಮೊದಲೇ ನನ್ನ ಬಗ್ಗೆಯಲ್ಲಿ ಸ್ವಲ್ಪ ಅಪಪ್ರಚಾರ ಉಂಟು. ಹಾಗಾಗಿ ನೀನು ಅದನ್ನು ನಿಶ್ಚಯ ಮಾಡುದು ಬೇಡ. ತಪ್ಪಲ್ಲ. ಕುಂಬಳಕಾಯಿ ಕದ್ದವ ಹೆಗಲು ನೋಡಿದರಂತೆ. ಕುಂಬಳಕಾಯಿ ಕದ್ದವ ಹೆಗಲು ನೋಡಿದ ಹಾಗೆ. ತೆಂಗಿನಕಾಯಿ ತೆಗೆಯುವವ ಮರ ನೋಡಿದ. ಹೌದಾ? ನಮ್ಮಲ್ಲಿ ಅಲ್ಲ, ಕರ್ತರನ್ನ ಕಮ್ಮಟ ಇದು ಬಂದು ನಿನ್ನದು ಸೂಜಿಯ ವ್ಯವಹಾರ ಬಿಟ್ಟು ಈಗ ಯಾಕೆ ಹೇಳಿದೆ? ಯಾಕೆ ಸಂಶಯ? ಯಾಕೆ ನೀನು ಸಾಮಾನ್ಯನೇ, ನೀನು ಘನವಂತ, ನೀನು ಮಹನೀಯ, ನೀನು ಮಹಾತ್ಮ, ನೀನು ಹುತಾತ್ಮ. ಏನಂದೆ? ನಿನ್ನ ಸಾಹಿತ್ಯದಲ್ಲಿ ಈಗೀಗ ಸ್ವಲ್ಪ ಶಬ್ದಗಳು ವ್ಯತ್ಯಾಸ ಆಗ್ತದ ಅಂತ. ಮಹಾತ್ಮ ಒಳ್ಳೆದುಂಟದು, ಮಹಾತ್ಮದಲ್ಲಿವರೆಗೆ. ಆಮೇಲೆ ಎಂಥದ್ದು ಬೇರೆ ಬಂದಾಗೆ ಕೇಳಿ. ಹುತಾತ್ಮ ಅದು ಸತ್ತ ಮೇಲೆ ಅಲ್ವಾ? ಹೌದು. ನನ್ನನ್ನೊಂದು ಜೀವಂತ ಇರುವಾಗಲೇ ಹುತಾತ್ಮ ಮಾಡಿದ್ಯಾ? ಹಾಗಲ್ವೋ? ಮತ್ತೆ ಹುತಾತ್ಮ ಆಗಬೇಕು ಸತ್ತ ಮೇಲೆ. ಹಾಗೆ ಅವಿಸ್ಮರಣೀಯವಾದ ನೆನಪು. ಎಲ್ಲಿ ಹೋದ್ರು ನಿನ್ನದ್ದೇ ಸಂಸ್ಮರಣೆ. ಒಬ್ಬರು ಕಡಲ ಬದಿಯಲ್ಲಿ ತಲೆಗೊಂದು ದೊಡ್ಡ ಮುಂಡಾಸು ಕಟ್ಟಿಕೊಂಡವರು ಕೈ ಕಟ್ಟಿ ಹೇಳಿದ್ದಾರೆ, ಸತ್ತ ಮೇಲೆ ಮಲಗುವುದು ಇದ್ದೇ ಇದೆ ಮೂಡರೇ. ಹೇಳಿ ಹೇಳಿದ್ದಾರೆ. ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ. ನಿಮ್ಮನ್ನು ನೋಡಿ ಕಲಿಯಬೇಕು. ಆದ್ದರಿಂದ ಹೋಗುವುದು ಯಾಕೆ? ಪಾಂಡವರನ್ನು ಕಾಣಬೇಕು. ಪಾಂಡವರನ್ನು ಅಲ್ಲಿ ನೀವೊಂದು ಓಲೆ ಕೊಟ್ಟು ಬರ್ಬೇಕು. ಓಲೆ ಕೊಟ್ಟು ಬರ್ಬೇಕು. ನನ್ನ ಹುಚ್ಚಿಗೆ ಮಣ್ಣು ನಿಮಗೆ ಯಾಕೆ ಅಷ್ಟು ಬಿಸಿ? ಯಾಕೆ? ನೀವು ಮೊದಲೇ ಹೇಳ್ಬೇಕು. ನನ್ನ ಮರ್ಯಾದೆ ತೆಗೆಯುವುದಾದ್ರೆ ಕರೆಯುವಾಗಲೇ ಹೇಳ್ಬೇಕು. ಏನು? ನೋಡು, ನಿನ್ನನ್ನು ಹೀಗೆ ಮಾಡ್ಲಿಕ್ಕೆ ಉಂಟು ಅಂತ ಬಂದ ಮೇಲೆ ಇಲ್ಲಿ ಮರ್ಯಾದೆ ತೆಗೆಯುವುದಲ್ಲ. ಈಗ ಏನು ಮರ್ಯಾದೆ ಹೋಗುವ ಪ್ರಸಂಗ? ಮತ್ತೆ ಓಲೆ ಕೊಡ್ಲಿಕ್ಕೆ ಮಾತೆ ನನಗೆ ಮರ್ಯಾದೆ ಇಲ್ವಾ? ಒಂದು ಕಾಗದ ಬಟ್ಟುವಳಿ ಮಾಡ್ಲಿಕ್ಕೆ ನಾನು ಹಾಗಲ್ಲ. ಮತ್ತೆ ಓಲೆ ಕೊಡುವುದು ಯಾರಿಗೆ, ಯಾರದ್ದು, ಎಲ್ಲಿಂದ ಅಂತ ಉಂಟು. ಅದು ಎಲ್ಲಿಂದಾದ್ರೂ ಕೊಡುದು ಕಾಗದವೇ ಅಲ್ವಾ? ಕಾಗದ. ಹೌದು. ಯಾವ ಕಾಗದ? ಯಾವ ಕಾಗದ? ಯೋಚನೆ ಮಾಡಬೇಕು. ಈಗ ಬ್ರಾಹ್ಮಣರು ಒಂದು ಕಾಗದ ಕೊಟ್ಟಿದ್ದಾರೆ, ಗೊತ್ತುಂಟ ನಿಮಗೆ? ನಿನಗೆ ನಾನೊಂದು ಈಗ ರುಕ್ಮಿಣಿ ಸ್ವಯಂವರ ಗೊತ್ತುಂಟ ನಿಮಗೆ? ನೀನು ನನ್ನಲ್ಲಿ ಅದೆಲ್ಲ ರುಕ್ಮಿಣಿ ಸ್ವಯಂವರ ಗೊತ್ತುಂಟ ಅದೆಲ್ಲ ಕೇಳುದು ಬೇಡ. ನನಗೆ ಗೊತ್ತಿದ್ದಷ್ಟು ನಿನಗೆ ಗೊತ್ತುಂಟ. ಮತ್ತೆ ಕಾಗದ ಅಂತ ಹೇಳಿದ ಕಲಿತದ್ದಕ್ಕೆ ಕಣ್ಣುಂಟ. ನೀನು ಎಂತದ್ದು ನನ್ನನ್ನು ದೊಡ್ಡದು ಮಾಡುದ? ನನ್ನ ಮರ್ಯಾದೆ ತೆಗೆಯುವುದ? ಅಷ್ಟು ಕಲಿತಿದ್ದೀರಿ. ಕಾಗದ ಅಂತ ಹೇಳಿದ ಮೇಲೆ ಆಯ್ತು, ಅದರಲ್ಲಿ ಉತ್ತರ ಕ್ರಿಯೆ ಎದ್ದು ಬರ್ತದೆ, ಮದುವೆ ಎದ್ದು ಬರ್ತದೆ ಅಲ್ವಾ? ಕೊಂಡೋಗುವವನದ್ದು ಅದೇ ಕೆಲಸ. ಅದು ಯಾವುದಾದ್ರು ಈಗ ವಸ್ತುವನ್ನು ಕೊಂಡು ಹೋಗುವವನ ಅರ್ಹತೆಯ ಮೇಲೆ ಅದರ ವ್ಯಾಪ್ತಿ. ನಿಮ್ಮ ಕೈಯಲ್ಲಿ ಹೋದ್ರೆ ಇದು ಪತ್ರ, ಸಾಮಾನ್ಯನ ಕೈಯಲ್ಲಿ ಹೋದ್ರೆ ಇದು ಕಾಗದ. ನೀವು ಕೊಂಡು ಹೋದರೆ ರಾಯಭಾರ, ಸಾಮಾನ್ಯ ಕೊಂಡು ಹೋದ್ರೆ ದೂತ. ಅಲ್ವಾ? ಬಳ್ಳವರೇ ಬಳ್ಳರು ಕುಳ್ಳರೇನರಿವರು ಮಲ್ಲರ ಮಹಿಮೆಯನ್ನು ಅಲ್ವೇ? ಆದ್ದರಿಂದಲೇ ನನ್ನ ಹೆಂಡತಿ ನನ್ನ ಆಲೋಚನೆ ಮಾಡ್ತಾ ಇದ್ದಾಳೆ. ಎಲ್ಲಿದ್ದಾಳೆ? ಬಹುಶಃ ಇಲ್ಲಿ ಇಲ್ಲಿಲ್ಲ, ಮನೆಯಲ್ಲಿ. ಹೆಂಡತಿ ಮಾತ್ರವ? ಮಕ್ಕಳು ಇದ್ದಾರೆ? ಮಕ್ಕಳು ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ವಿಷಯ ಎಂತದ್ದು ಗೊತ್ತುಂಟ? ಎಷ್ಟದ್ದು? ನೀನು ಲೆಕ್ಕಾಚಾರ ಮಾಡ್ತಾ ಇದ್ಯಲ್ಲ, ಅವಳು ಕಾಯ್ತಾ ಇದ್ದಾಳೆ ಈ ತಿಂಗಳಿದ್ದು ಎಷ್ಟು ತರ್ತಾರೆ ಅಂತ. ನೀನು ಮಳೆಗಾಲದ್ದು ಸೇರಿಸಿ ಕೊಡ್ಬೇಕು ಈ ಸಲ. ಎಂತದ್ದು ನಿಮ್ಮ ಲೆಕ್ಕಾಚಾರ ಅಂತ ಭಾವಿಸಿದೆಯಾ? ಮತ್ತೆಂತದು? ಇದು ಒಕ್ಕಣೆ. ಇದರಲ್ಲಿ ಬರೆದಿದ್ದೇನೆ, ಹರಿಯಾಗಿ ನಾ ಬರೆದಿದ್ದೇನೆ, ಅಕ್ಷರದಲ್ಲಿ ಅಲ್ಲ, ಅಕ್ಷರದಲ್ಲಿ. ಆದ್ದರಿಂದ ನನ್ನ ಹೆಸರುಂಟ. ನಿಮ್ಮದು ಇತಿ ದಾರುಕನವರಿಂದ ಕೊಡಲ್ಪಟ್ಟಿದೆ. ದಾರುಕನ ಕೈಯಲ್ಲಿ ಕೊಟ್ಟು, ದಾರುಕನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೇನೆ. ಅದೇ ಕೊಟ್ಟು ಕಳಿಸಿದ್ದೇನೆ ಅಂತ ಬರೆದಿದ್ದೇನೆ. ಈ ಪತ್ರವನ್ನು ನೀವು ಕೊಂಡು ಹೋಗಿ ಅರ್ಜುನನ ಕೈಗೆ ನೀಡಬೇಕು. ಹಿಡ್ಕೊಳ್ಳಿ. ಕೊಟ್ಟುವುದು ಮಾತ್ರ ಅಲ್ಲ, ಈಗ ನಡೆಯಬೇಕಾದ ನಿಮ್ಮನ್ನು ಕಲಿಸುವುದು ಯಾಕೆ ಬಲ್ಲಿರ? ಯಾಕೆ? ಮೊನ್ನೆ ಒಂದು ಪ್ರಕರಣ ನಡೆಯಿತು. ಎಂತದ್ದು ವಿಷಯ? ಎಂತದ್ದು? ಆಗಯ ಆಗಯ ಹೋಗಯ ಮರ್ಗಯ ಆಗಯ ಆಗಯ ಓ ಗಯ ಓ ಗಯ ಮರಳಿ
ನೋಡಿ ಗಯ ಮರು ಗಯ ಬರಬೇಕು ಅಂತಿದ್ರೆ ಹಾ ನೀವು ಹೋಗಬೇಕು. ಹಾ. ಮೊದಲು ಸಾಮ ಸಾಮ ಮತ್ತೆ ದಾನ. ದಾನ ಕೊಡದೆ ಇದ್ರೆ ಭೇದ, ಭೇದ ಇಲ್ಲದೆ ಇದ್ರೆ ದಂಡ. ನಾವೊಂದು ಕೆಲಸ ಮಾಡಿ ಆ? ಸುಮ್ಮನೆ ಇಲ್ಲದೆ 4-5 ಪ್ರಯೋಗ ಮಾಡಿಕೊಂಡು ಕಾಲಮಿತಿಯಲ್ಲಿ ಮುಗಿಸ್ಬೇಕಲ್ಲ. ಪ್ರಥಮವಾಗಿ ದಂಡ ಪ್ರಯೋಗ ಮಾಡಿದ್ರಿ ಸಾಲದು. ನಿಮ್ಮ ಯೋಗ್ಯತೆಗೆ ತಕ್ಕುವುದೇ ನಮ್ಮ ಆಗ ನೀವು ದಾನ ಪ್ರಯೋಗ ಮತ್ತೆ ಭೇದಿಸಿ ಕೊನೆಗೆ ಆಗದಿದ್ರೆ ಒಂದು 4 ಕೊಡುವುದಕ್ಕೂ 24 ತಿನ್ನುವುದಕ್ಕೂ ನಿಮ್ಮಲ್ಲೇ ಇರುವುದು ಯೋಗ್ಯತೆ. ಕೊಡುವುದನ್ನು ಮಾತ್ರ ತಿನ್ನುವುದನ್ನು ಹೇಳಬೇಕು ಅಂತ ಇಲ್ಲ. ನನಗೆ ಗೊತ್ತುಂಟಲ್ಲ, ಸರಿ, ನನಗೆ ಅರ್ಹತೆ ಉಂಟು ಅಂತ ಗೊತ್ತುಂಟು. ತಿನ್ಲಿಕ್ಕಿಲ್ಲ ಅಂತ ನೀನು ಅದನ್ನು ಹೇಳುವಷ್ಟು ಜೋರು ಹೇಳಿ ಆಯ್ತು ಮುನ್ನ. ಆಯ್ತಾ ಅವತ್ತೆ ಅದು 24 ಕೊಡುವುದಕ್ಕೂ 4 ತಕ್ಕೊಳ್ಳುವುದಕ್ಕೂ 4 ತಗೊಳ್ಳುದ ನೀವೇ ಸಮರ್ಥ. 4 ಎಲ್ಲ ದೊಡ್ಡ ವಿಷಯ ಅಲ್ಲ ಅಲ್ವಾ? ನಾವು ಮೊದಲು ತಗೊಳ್ತಾ ಇದ್ದದ್ದು ಎಷ್ಟು ಅದನ್ನು ನಾನು ವಿಸ್ತರಿಸುವುದಿಲ್ಲ. ಬೇಡ ಬೇಡ, ಆದರೂ ಈಗ ಮರ್ತೋಗಿದೆ ಅಲ್ವಾ? ಆದರೆ ಈಗ ಹೋಗಿ ಸಂತಾನ ಪ್ರಕ್ರಿಯೆಯನ್ನು ಮುಗಿಸಿ. ಸಂತಾನ ಅಲ್ಲ, ಅಯ್ಯೋ ನನಗೆ ಆಗಿದೆ 2 ಮಾತ್ರ ಗಂಡೆ. ಅದು ಮತ್ತೆ ಕೊನೆಯದ್ದು ಹೆಣ್ಣಾಗಬೇಕು ಅಂತ ಇತ್ತು ನನಗೆ. ಹಾಗೆ ಹೇಗೆ ಗಂಡಾಯ್ತು ಅಂತ ಗೊತ್ತೇ ಇಲ್ಲ. ತಾಯಿ ಭಗವತಿ ದುರ್ಗಾ ಪರಮೇಶ್ವರಿ ಅನುಗ್ರಹದಿಂದ ಇನ್ನೊಂದು ಹೆಣ್ಣು ಮಗುವೇ ಆಗಲಿ. ಯಾರಿಗೆ? ನನ್ನ ಹೆಂಡತಿ ಹೇರುವುದಿಲ್ಲ. ಯೋಗ ಬಂದ್ರೆ ಬರಲಿ. ಆಯ್ತು. ಆದ್ದರಿಂದ ನೀವು ಹೋಗಿ ಸಂಧಾನವನ್ನು ಮಾಡಿ ಗಯನನ್ನು ಬಿಡಿಸಿಕೊಂಡು ಬರಬೇಕು. ಕಾಣುವವರ ಕಣ್ಣಿಗೆ ಸಂಧಾನ, ವಿರಚಿಸಬೇಕಾದದ್ದು ಸಂಗ್ರಾಮ. ಅವರು ಒಂದು ಮಾತಾಡಿದರೆ ನೀವು ನಾನು 101 ಮಾತಾಡ್ತೇನೆ. 101ರಲ್ಲೇ ನಿಲ್ಲಿಸಿ 108 ಬೇಡ. ಮಾತಾಡುವುದು ನಿನ್ನ ಜೊತೆಯಲ್ಲಿ ಇದ್ದ ಮೇಲೆ 108 ಬಂದರೂ ನಾನು ಮಾತಾಡ್ಲೇಬೇಕಾಗ್ತದೆ. ಆದ್ದರಿಂದ ಆಡುವುದನ್ನಾಡಿ ಬಿಡಿಸಿಕೊಂಡು ಬರುವ ವ್ಯವಸ್ಥೆ ಮಾಡಿ. ಇದು ನಿಮ್ಮಿಂದ ಆಗುವ ಉಪಕಾರ. ಆಯ್ತು, ನೀನೇನು ಗಡಿಬಿಡಿ ಮಾಡಬೇಡ. ತುಂಬಾ ದಿವಸ ಆಯ್ತಲ್ಲ ನಿದ್ದೆ ಎಲ್ಲ ಮಾಡದೆ. ಹೌದಪ್ಪ, ಇನ್ನ 6 ಕಳೆಯಿತು. ಚಿಂತೆ ಮಾಡಬೇಡ. ನಿಮಗೆಲ್ಲ ಅದೇ ನೀವು ಮಾಡಿಕೊಳ್ಳುವ ದೊಡ್ಡ ದೊಡ್ಡ ಸಮಸ್ಯೆಗೆ ಮೊದಲೇ ನಮ್ಮನ್ನು ಕರೀತಿದ್ರೆ ಇಷ್ಟೆಲ್ಲ ಆಗ್ತಿತ್ತ? ಹೇಳಿದ್ರೆ ಅರ್ಥ ಆಗುದಿಲ್ಲ. ಯಾರನ್ನು ಯಾವ ಪ್ರಸಂಗಕ್ಕೆ ಉಪಯೋಗಿಸಬೇಕು ಅಂತ ಗೊತ್ತಿಲ್ಲ ನಿಮ್ಗೆ. ಆಯ್ತು, ಇವತ್ತಾದರೂ ನಿಮ್ಮದು ಗೊತ್ತಾಯ್ತಲ್ಲ. ಸರಿ, ಹೋಗಿ ಹೋಗು, ಮಲಗು. ಬರೋಣದ ನಿರೀಕ್ಷೆಯಲ್ಲಿರುತ್ತೇನೆ. ನೀನು ಎಣ್ಣೆ ಹಾಕಿ ಮಲಗು. ತಲೆಗೆ ಎಣ್ಣೆಯನ್ನು ಹಚ್ಚಿ ಮಲಗು. ಇದು ನೀವು ಬಿಟ್ಟಿದ್ದೀರಾ? ಪ್ರಕರಣ ಸುಖ. ತಲೆಗೆ ಎಣ್ಣೆ ಹಾಕುವುದು ಬಿಟ್ಟಿದ್ದೀರಾ? ನಾನು ಹಾಕ್ತೇನೆ, ನೀನು ಕೂಡ ಹಾಕು ಅಂತೇಳಿ. ಸರಿ ಸರಿ ಸರಿ. ಇವರಿಗೆಲ್ಲ ನಮ್ಮ ಯೋಗ್ಯತೆ ಗೊತ್ತಾಗುವುದು ಪ್ರಸಂಗ ಮುಗಿಲಿಕ್ಕೆ ಆಗುವ. ಮತ್ತೆ ಮೊದಲೇ ಹೇಳ್ತಿದ್ರೆ ಇಷ್ಟೆಲ್ಲ ಗಡಿಬಿಡಿತ್ತ. ಮತ್ತೆ ತೊಂದರೆ ಇಲ್ಲ. ಈಗಲಾದ್ರೂ ಕೊಟ್ಟಿದ್ದಾನಲ್ಲ ಇವ ನೇಮ. ನಾನು ಹೇಗೆ ಹೋಗುತ್ತೇನೆ, ನಾನು ಹೇಗೆ ಮಾತಾಡ್ತೇನೆ, ನನ್ನ ಸಂಧಾನ ಹೇಗೆ, ಅದರ ಪರಿಣಾಮ ಹೇಗೆ ನಿರೀಕ್ಷಿಸಿ. ನಾವೆಲ್ಲ ದೊಡ್ಡ ವ್ಯಕ್ತಿಗಳು. ಯಾರು ನಾವು? ಹೌದಾ? ಅವನಿಗೆ ವಿಷಯವೇ ಯಾವುದರಲ್ಲಿ ದೊಡ್ಡ ವ್ಯಕ್ತಿಗಳು? ನಾನು ಎಲ್ಲದರಲ್ಲಿ. ಹೌದಾ? ಮತ್ತೆ ದ್ವಾರಕೆಯಲ್ಲಿ ನನ್ನದೆಲ್ಲ
ನೀನು ಜನ ನೀನು ಜನ ಛೆ. ದ್ವಾರಕೆಯಲ್ಲಿ ಎಲ್ಲ ನನ್ನದೇ ಅಂತ ಹೇಳಿದ ಮೇಲೆ ಜನ ಯಾರು ಅಂತ ಕೇಳ್ತಾರೆ. ಏನ್ ಮಾಡುವ, ಕೆಲವೊಮ್ಮೆ ಹಾಗಾಗ್ತದೆ. ನೋಡುವ, ಕೇಳುವ. ಮೊದಲು ಬಂದಂತಹ ಕಿವಿಗಿಂತ ನಂತರ ಬಂದ ಕೋಡಿಗೆ ಮಹತ್ವ ಹೆಚ್ಚು. ಈಗ ಮೊದಲು ಬಂದ ಕಿವಿ ಯಾವುದು? ನಾನು. ಮತ್ತೆ ಬಂದ ಕೋಡಿ ಯಾವುದು? ನೀನು. ನಾನು ದ್ವಾರಕೆಯಲ್ಲಿ ಇಲ್ಲಲ್ಲ. ಹಾಗಾದ್ರೆ ಅಲ್ಲಿ ಇದ್ದ ದ್ವಾರಕೆಯವರ ವಿಷಯ ಇದು ನಿನಗೆ ದ್ವಾರಕೆ ಗೊತ್ತುಂಟಾ? ಗೊತ್ತುಂಟು. ದ್ವಾರಕೆ ನೀನು ಸರಿ ಹೇಳು. ದ್ವಾರಕೆ ಅಲ್ವಾ ಅದು? ಹೌದು. ಮತ್ತೆ ಬೇರೆ ಹೇಳ್ತಾರೆ. ಹೌದು, ದ್ವಾರಕೆ. ಸರಿ. ದ್ವಾರಕೆಯಲ್ಲಿ ದ್ವಾರಕೀಶ ಅಂತ ಗೊತ್ತುಂಟಾ? ಇಷ್ಟು ಉದ್ದ. ಹೌದು. ನೀನು ಹತ್ತಿರದಿಂದ ನೋಡ್ಲಿಲ್ಲ, ನೀನು ದೂರದಿಂದ ನೋಡಿದ್ದಲ್ಲ, ಅದು ನಿನಗೆ ಕುಳ್ಳಗೆ ಕಾಣುದು. ಹಾಗಲ್ಲ, ದ್ವಾರಕೀಶ ಅಷ್ಟು ಉದ್ದದ ಹೆಸರು. ನನ್ನ ಹೆಸರು. ಹೌದಾ? ಮತ್ತೆ ದ್ವಾರಕೆಗೆ ದ್ವಾರಕೆ ಅಂತ ಹೆಸರು ಬಂದದ್ದು ಹೇಗೆ? ನಾನಲ್ಲಿ ಇದ್ದದ್ದರಿಂದ. ಹೌದಾ? ಮತ್ತೆ ನಿನ್ನ ಹೆಸರು ಹೇಗೆ? ದಾರುಕೇಶ್ವರನವರು. ಯಾವಾಗ ಸಿಕ್ಕಿದ್ದು ನಿನಗೆ ಈಶ್ವರ ಪದವಿ? ಯಾರು? ಬಹುಶಃ ಶನೀಶ್ವರನಿಗೆ ಕೊಟ್ಟವರೇ ಕೊಟ್ಟಿರಬೇಕು. ಯಾರು ಕೊಟ್ಟದ್ದಲ್ಲ, ಮತ್ತೆ ನಾನೇ ಇಟ್ಟುಕೊಂಡದ್ದು. ಗೊತ್ತಾಯ್ತು. ಏನು ಬಂದೆ? ಏನು, ನಾನು ಯಾಕೆ ಬೇಕಾದ್ರೂ ಬರ್ತೇನೆ. ನಿನಗೆ ಒಂದು ದೊಡ್ಡ ವ್ಯಕ್ತಿಗಳು ಬರುವಾಗ ಒಂದು ಸ್ವಲ್ಪ ಗೌರವ ಕೊಡಲಿಕ್ಕೆ ಕಲಿಬೇಕು. ಗೌರವ ಕೊಡ್ಲಿಕ್ಕೆ ನಾನು ನನ್ನ ಜಾಗದಲ್ಲಿ ಇದ್ದೇನೆ. ನೀನು ನಿನ್ನ ಜಾಗದಲ್ಲಿದ್ರೆ ನಾವೆಲ್ಲ ಆನೆಗಳ ಹಾಗೆ. ಆನೆಗಳು ಬರುವಾಗ ಇರುವೆಗಳು ಬದಿಗೆ ನಿಲ್ಬೇಕು. ಹೌದಾ? ಕಾಲು ಸ್ವಲ್ಪ ಆನೆ ಕಾಲ ಆಗಿದೆ. ರೋಗ ಪುಣ್ಯ ನನಗೆ ಆಗ್ಲಿಲ್ಲ. ಕಾಲು ಸ್ವಲ್ಪ ಆನೆ ಹಾಗೆ ಗಟ್ಟಿ ಹೆಜ್ಜೆ ನೀನು ಮೊದಲೇ ನನ್ನ ಬಗ್ಗೆ ಅಪಪ್ರಚಾರ ಉಂಟು. ನೀನು ಇಲ್ಲದ್ದೆಲ್ಲ ಹೇಳಿ ಸುಮ್ಮನೆ ಎಲ್ಲಿಗೂ ಕರೆಯದ ಹಾಗೆ ಮಾಡಬೇಡ. ಆ ಶಬ್ದ ಒಂದು ಸರಿ ಮಾಡು. ಯಾಕೆ? ಅಪಪ್ರಚಾರ ಅಲ್ಲ, ನಿಜವಾದ ಪ್ರಚಾರ. ಸಪ್ರಚಾರ. ಸಪ್ರಚಾರ. ಅಪಪ್ರಚಾರ ಅಂದ್ರೆ ಇಲ್ಲದೇ ಇರುವುದು. ನಿನ್ನ ಬಗ್ಗೆ ಇರುವುದೆಲ್ಲ ಸಪ್ರಚಾರ. ಇರ್ಲಿ, ತೊಂದರೆ ಇಲ್ಲ. ಏನಾಯ್ತು? ನೀನು ಹೇಳಿದ ಮಾತನ್ನು ಕಹಿಯಾದರೂ ಸ್ವೀಕರಿಸಿದ್ದೆ. ಹೌದಾ? ಹಾಗೆ ಕಹಿ ಎಲ್ಲ ಸ್ವೀಕರಿಸಿ ನಿನಗೆ ಅಭ್ಯಾಸ ಉಂಟು. ಅಭ್ಯಾಸ ಸಾಕು. ಇದು ನಿನ್ನಲ್ಲಿ ನನಗೆ ಮಾತಾಡ್ಲಿಕ್ಕಿಲ್ಲ. ಮತ್ತೇನು ಮಾಡ್ಲಿಕ್ಕೆ ಉಂಟು? ನನಗೆ ನನ್ನನ್ನು ಕಳುಹಿಸಿದವನದ್ದು ಅಪ್ಪಣೆ ಆಗಿದೆ. ಏನೆಂದು? ಹೋಗಬೇಕು, ಕೊಡ್ಬೇಕು. ಹೌದಾ? ಅರ್ಜುನ ಸಿಕ್ಕಿದ್ರೆ ಹಿಂದೆ ಮುಂದೆ ನೋಡ್ಬೇಡ, ಕೈ ತೆಗೆದು ಕೊಡು. ನನ್ನ ಪರಿಚಯ ಸಿಕ್ಕಿದ್ದಾನೆ ಈಗ. ಯಾರು? ನಾನೇ ಯಾರು ಅಂತ ಗೊತ್ತಾಯ್ತಾ? ಇಲ್ಲಿಯೋ ಮಸುಕು ಮಸುಕು ನೋಡಿದ ನೆನಪು. ಅದು ಕೊನೆಗೆ ಕಂಸನಿಗೂ ಹಾಗೆ ಆಗಿದೆ. ಸ್ವಲ್ಪ ಮಸುಕು ಆಗಿದೆ. ಮರು ದಿವಸ ಹೋದದ್ದೆ ಅವ ಸತ್ತಿದ್ದಾನಲ್ಲ. ಹೌದು, ಹಾಗೆ ಮಸುಕು ಆಗೋದು ಕೊನೆಯ ದಿವಸಕ್ಕಿಂತ ಮುಂಚಿನ ದಿವಸ. ಹೌದಾ? ಹಾಗಾದ್ರೆ ನಾಳೆ ನಾಳೆ ಬಹುಶಃ ಒಂದು ನಮಗೆ ಮೌನ ಪ್ರಾರ್ಥನೆ ಮಾಡ್ಲಿಕ್ಕೆ ಒಂದು ಅವಕಾಶ. ಅಷ್ಟು ಸುಲಭದಲ್ಲಿ ಸಾಯ್ಲಿಕ್ಕೆ? ಮತ್ತೆಂತದ್ದು? ನೀನು ಸುಲಭದಲ್ಲಿ ಸಾಯ್ಲಿಕ್ಕಿಲ್ವ? 4 ಹುಳಾದ್ರೂ ಆದೀತ? ಹಾಗಲ್ಲ, ನಾನು ಹಾಗೆಲ್ಲ ಸಾಯುವವಲ್ಲ. ನಾನು ಹೇಳಿದ್ದೇನು? ಏನು? ಅರ್ಥ ಮಾಡಿಕೊಳ್ಬೇಕು ನೀನು. ಸರಿ. ನೀನು ಅರ್ಜುನ ಹೌದಾ? ಹೌದು. ಹೌದಲ್ಲ? ಹೌದು. ನನಗೆ ಗೊತ್ತುಂಟು ನೀನು ಅರ್ಜುನ ಅಂತ. ನನಗೆ ಬಂದಾಗ್ಲೇ ಗೊತ್ತಾಗಿದೆ. ಮತ್ತೆ ನೀನೇ ಹೇಳಿದ್ದು? ನಿನಗೆ ಗೊತ್ತುಂಟ ಇಲ್ವ ನೋಡುವ ಅಂತ. ಕೆಲವೊಮ್ಮೆ ಹಾಗೆ ಆಗ್ತದೆ. ವಿಷಯ ಹೇಳಿದವ ತೆಗ್ದಾಕಿದವಾದ್ರೆ ವಿಷಯ ಒಳ್ಳೇದು. ಮತ್ತೆ ವಿಷಯ ಹೇಳಿದವ ತೆಗ್ದಾಕಿದವಾದ್ರೆ ವಿಷಯ ಒಳ್ಳೇದು. ನೀನು ನನಗೆ ಹೇಳಿದ್ದ ಹಾಗಲ್ಲ, ವಿಷಯ ಯಾರೇ ಹೇಳಿ ನಮಗೆ ನಾವು ಯಾರು ಅಂತ ಗೊತ್ತಿರಬೇಕು. ತನ್ನರಿವೇ ಗುರು. ಸ್ವರೂಪ ಜ್ಞಾನ ಬೇಕು. ನೀನು ಒಳ್ಳೆಯವ ಅಂತಲ್ಲ, ವಿಷಯ ಒಳ್ಳೇದು. ನನಗೆ ಎಲ್ಲಿಂದ ಬರ್ತಾ ಉಂಟು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಂತದ್ದು? ಸಿಟ್ಟು. ಯಾಕೆ? ನೀನು ದಪ್ಪ ದಪ್ಪ ಮಾತಾಡ್ತಾ ಇದ್ದೀನಿ ನನ್ನಲ್ಲಿ. ಮತ್ತೆ ತೆಳು ಮಾತಾಡುದು? ತೆಳು ಅಂತ ಹೇಳಿದ್ರೆ ನಾನು ಕೇಳಿದ್ದಕ್ಕೆ ಅಷ್ಟನ್ನೇ ಕೊಡ್ಬೇಕು. ಸರಿ. ನೀನು ಕೇಳಿದ್ದು ನನಗೆ ಅರ್ಥ ಆಗೋದಿಲ್ವಾ? ನಿನ್ನ ದೊಡ್ಡ ಅರ್ಥ ಆಗುದಿಲ್ಲ. ಮತ್ತೆ ಹೇಳ್ತೀನಿ ನಾನು ಅರ್ಥದಾಗಿಂತ. ಅದು ಅರ್ಥ ಆಗದಾಗೆ ಮಾತಾಡುವವರೇ ಅರ್ಥದಾಗ. ಇರ್ಲಿ, ನನಗೆ ನಿನ್ನಲ್ಲಿ ಮಾತಾಡ್ಲಿಕ್ಕಿಲ್ಲ. ಮತ್ತೆ ನೀನು ಅರ್ಜುನ, ನೀನು ಕೊಡ್ಲಿಕ್ಕೆ ಬಂದದ? ಕೊಡ್ಲಿಕ್ಕೆ? ಹೌದು. ಕೊಡ್ತೀಯ ನೀನು? ಏನು ಕೊಡದೆ? ನೀನು ಕೈಯೆಲ್ಲ ಮೇಲೆ ಮಾಡುವಾಗ ನಾನು ಎಂತದಂತ ಭವಿಷ್ಯ. ಅಷ್ಟೆಲ್ಲ ಕೊಡ್ತಿದ್ರೆ ನಾನು ಇದಕ್ಕಿಂತ ಮೊದಲು ಮೇಲೆ ಹೋಗ್ತಿದ್ದೆ. ಅಲ್ಲ, ನೀನು ಕೊಡುವುದಕ್ಕಿಂತ ನಿನ್ನ ಪುಣ್ಯ ನಿನಗೆ ಯಾರು ಕೊಡ್ಲಿಲ್ಲ ಅಲ್ಲ. ಇದೆಂತದ್ದು? ಇದು ಯಾರು ಕಳಿಸಿದ್ದು? ಕೃಷ್ಣ ಕಳುಹಿದ ಪತ್ರ. ಓದು, ಉತ್ತರ
ಜರೂನು ಹರಿಗಳುಗಿಸಿದ ಪತ್ರಿಕೆಯೋ ಶಿರದಲ್ಲಿ ಧರಿಸುತ್ತ ಹರಿಗಳುಗಿಸಿದ ಪತ್ರಿಕೆಯೋ ಶಿರದಲ್ಲಿ ಧರಿಸುತ್ತ ಕಲಿಪಾರ್ಥನು ಭಕ್ತಿಯಳು ಹರಿಪದ ಯುಗಮೋ ನೆನೆಬುದ ಹರಿಪದ ಯುಗಮೋ ನೆನೆಬುದ ಬರೆದು ಗಣಿಯೋದಿದನ ಸಭೆಯಳು ಮುದದ್ಯೋ ಹರಿಗಳು ಹಿಡಿದ ಪತ್ರಿಕೆಯೋ ಶಿರದಲ್ಲಿ ಧರಿಸುತ್ತ ಕಲಿಪಾರ್ಥನು ಭಕ್ತಿಯೊಳು ಕಲಿಪಾರ್ಥ ಕೃಷ್ಣ 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 ತಿಳಿಯದೆ ಗೊಂದಲದ ಗೂಡಾಗಿತ್ತು ಮನಸ್ಸು. ಆದರೆ ಪತ್ರಿಕೆಯೊಂದನ್ನು ಕಳುಹಿಸಿ ತನ್ನ ಅಂತರಂಗವನ್ನೇ ನಮ್ಮ ಮುಂದೆ ತೆರೆದಿತ್ತನೋ ಎನ್ನುವ ಹಾಗೆ ಸ್ವಾಮಿ ಮಾಡಿದಂತಹ ಅನುಗ್ರಹ ಇದು. ಹರಿ ಕೊಟ್ಟದ್ದು ಯಾವುದೇ ಆಗಲಿ ನಮಗೆ ಪ್ರಸಾದ. ಹಾಗಾಗಿ ಭಕ್ತಿಯಲ್ಲಿ ಶಿರದಲ್ಲಿ ಧರಿಸಿದ್ದೇನೆ, ಕಣ್ಣಿಗೆ ಒತ್ತಿಕೊಂಡಿದ್ದೇನೆ, ಹರಿಪದ ಯುಗವನ್ನೇ ಧ್ಯಾನಿಸಿದ್ದೇನೆ. ಕೃಷ್ಣಸ್ವಾಮಿ ವೇದಾದಿಗಳಿಗೆ ಸಿಗದಂತ ಭವ್ಯ ಮೂರ್ತಿ ನೀನು, ದಿವ್ಯ ಮೂರ್ತಿ ನೀನು. ಅಕ್ಷರ ಅಂತ ಹೇಳಿದ್ರೆ ಅವನೇ, ಕ್ಷರ ಇಲ್ಲದೆ ಇರುವುದು. ಅವ ಬರೆದ ಅಕ್ಷರ ನಮಗೆ ಅರ್ಥ ಆಗಬೇಕು ಅಂತಾದ್ರೆ ಕಲಿತ ವಿದ್ಯೆ ಸಾಲದು, ಅವನ ಅನುಗ್ರಹ ಬೇಕು. ಅವ ಹೇಳಿದ್ದೇನು ಅಂತ ಅರ್ಥ ಆಗುವ ಹಾಗೆ ಅವನೇ ಅನುಗ್ರಹ ಮಾಡಬೇಕು. ವಿಶೇಷವಾದಂತಹ ಪತ್ರಿಕೆ ನಾನೊಬ್ಬನೇ ಓದಿ ಮುಗಿಸುವುದಲ್ಲ. ಆಸ್ತಿಕ ಬಾಂಧವರಿರುವಂತಹ ಈ ಕಾಮ್ಯಕಾವನದ ಸಭೆ, ದೌಮ್ಯಾದಿ ಋಷಿಗಳಿದ್ದಾರೆ, ಎಲ್ಲರಿಗೂ ಕೇಳಿಸುವ ಹಾಗೆ ಎತ್ತರದ ಕೋಡುಗಲ್ಲನ್ನೇರಿ ಓದ್ತೇನೆ. ಸುಭದ್ರದ ಚೈತ್ರ ಶುದ್ಧ ಕಳೆದು ಮಹಾವಾದಿ ಸೋಮಗ್ರಗಣ ತಮಯೋಗ ಮಗಾದ್ಭುತ ವಿಷದಲ್ಲಮೃತ ಒಳಿದ ಕೃಷ್ಣ ಬರೆಸಿ ಕಳುಗಿದ ಲಿಖಿತದ ನೇಮವನ್ನು ನೆರಪಿಳಿದು ಚಿತ್ತವಿದು ಮಾತ ಸುಪ್ರೇಮ ದೇವದ ಸಕಲ ಜಗವು ನಿರ್ಮಿಸಿ ಸಲಗುವ ಮಹಾಪುರುಷ ಮಹಾಪುರುಷ ಪರಮಾತ್ಮ ಸ್ವರೂಪ ನ್ಯೋದ ಪರೋಕ್ಷ ದ್ಯೋದರಿವುದು ಅರಿವುದು. ಪತ್ರಿಕೆಯನ್ನು ಬಿಡಿಸಿದೆ, ಬರೆದ ದಿನಾಂಕವೇ ಸರಿ ಗೊತ್ತಾಗುದಿಲ್ಲ ನಮಗೆ. ಏನು ಹೇಮಲಂಬಿ ಈ ಸಂವತ್ಸರದ ಚೈತ್ರ ಶುದ್ಧ ಕಳೆದ ಅಮಾವಾಸ್ಯೆ ಸೋಮಗ್ರಹಣ. ನಾನು ಹುಟ್ಟಿ ಇಷ್ಟು ದೊಡ್ಡವನಾಗಿದ್ದೇನೆ, ಅಮಾವಾಸ್ಯೆಯಲ್ಲಿ ಒಂದು ಚಂದ್ರಗ್ರಹಣ ಆಗುವುದು ಗೊತ್ತಿಲ್ಲ. ಹೀಗಿರ್ಬೋದು. ಅಮಾವಾಸ್ಯೆ ಕಳೆದ ಚೈತ್ರ ಶುದ್ಧದ ಹುಣ್ಣಿಮೆಯಲ್ಲಿ ಆದ ಸೋಮಗ್ರಹಣ. ಆ ತಮಯೋಗ ಮಹಾದ್ಭುತ ವಿಷದಲ್ಲಿ ಅಮೃತ ಅಳಿದ. ಬಹುಶಃ ಹೀಗಿರ್ಬೇಕು. ನಮಗೆ ಅರ್ಥ ಆದದ್ದೇನು ಅಂತ ಕೇಳಿದ್ರೆ, ನಾವು ಒಮ್ಮೆ ಅರಗಿಲಾಲಯದ ಅಮಾವಾಸ್ಯೆಯಲ್ಲಿದ್ದೆವು, ಮತ್ತೆ ಇಂದ್ರಪ್ರಸ್ಥದ ಚಂದ್ರವಂಶದ ಅಧೀನಕ್ಕೆ ಬಂದೆವು, ಮತ್ತೆ ಸೋಮಗ್ರಹಣ ದ್ಯೂತದ ಮೂಲಕ ಆಯಿತು. ಆಮೇಲೆ ಸೋಲಿನ ಮೂಲಕ ತಮಯೋಗ ಸಂಭವಿಸಿತು. ಮಡದಿಯ ಮಾನ ಹೋಗುವಂತಹ ವಿಷಗಳಿಗೆ ಸಂಭವಿಸುವ ವೇಳೆಯಲ್ಲಿ
ಬಹುಶಃ ವಿಷದಲ್ಲಿ ಅಮೃತ ಅಳಿದ ಎನ್ನುವುದಕ್ಕಿಂತಲೂ ವಿಷದಲ್ಲಿ ಅಮೃತ ಇಳಿದ ಇರಬೇಕು. ಕೃಷ್ಣಾನುಗ್ರಹದಿಂದ ಅಮೃತ ಇಳಿದ ಅಂತ ಆ ಒಂದು ಪ್ರಕರಣವನ್ನು ನೆನಪಿಸಿ ಎಲ್ಲೆಲ್ಲ ನಮಗೆ ವಿಷ ಅಂತಾಗಿದೋ ಅಲ್ಲಿ ಅಮೃತವನ್ನು ಕೊಟ್ಟ ಕೃಷ್ಣ ಸ್ವಾಮಿ ಬರೆದ ಪತ್ರ. ನೇಮವನ್ನು ನೆರವೇರಿದು ಚಿತ್ತವಿಸು ಪಾರ್ಥ, ಸುಪ್ರೇಮದಿಂ ಸಕಲ ಜಗವ ನಿರ್ಮಿಸಿ ಸಲಹುವ ಮಹಾಪುರುಷ ಪರಮಾತ್ಮ ಸ್ವರೂಪನಿಂದ ಅಪರೋಕ್ಷದಿಂದ ಅರಿಯುವುದು. ನೇಮ ಅಂತ ಹೇಳಿದ್ರೆ ನಿಯಮ ಅಂತ ಉಂಟು, ಆಜ್ಞೆ ಅಂತ ಉಂಟು. ಚಿತ್ತವಿಸು ಪಾರ್ಥ ಸುಪ್ರೇಮದಿಂ, ಈ ಪ್ರಕರಣದಲ್ಲಿ ನಮ್ಮ ಮೇಲೆ ಕೋಪ ಇಲ್ಲ ಅಂತ ಒಂದು ಸಮಾಧಾನ. ಸುಪ್ರೇಮದಿಂ ಸಕಲ ಜಗವ ನಿರ್ಮಿಸಿ ಸಲಹುವ ಪರಮಾತ್ಮ ಸ್ವರೂಪನಿಂದ ಅಪರೋಕ್ಷದಿಂದ ಅರಿಯುವುದು. ಮುಂದೇನಂತೆ? ಸಾರಿ ಪೀಳಿದಿ ನಿಮಗೆ ತನ್ನೊಡನೆ ಪೌರುಷವ ತೋರುವುದು ತರವಲ್ಲ, ಗಯನ ಬಿಟ್ಟಿಂದೆಮ್ಮ ದಾರುಕನ ವಶ ಕಿತ್ತು ಕಳುಗಿದರಿ ನಿಮಗೆಲ್ಲ ಭೂರಿ ಸುಖೇಮವಗುದು. ಸಾರಿ ಬೇಳಿದೆ ಅಂತ ಹೇಳಿದ್ರೆ ಒಮ್ಮೆ ಸುಭದ್ರೆಯನ್ನು ಕಳುಹಿಸಿದ, ಇನ್ನೊಮ್ಮೆ ದಾರುಕನನ್ನು ಕಳುಹಿಸಿದ ಹಾಗೆ ಹೇಳಿದ್ದ, ಅಥವಾ ಈ ಹಿಂದೆ ಸಾರಿ ಸಾರಿ ಬೇರೆ ಬೇರೆ ವಿಷಯವನ್ನು ಹೇಳಿದ್ದಾನೆ ಅದನ್ನು ಹೇಳುವುದಾ? ಪೂರ್ತಿ ಅರ್ಥ ಆಗೋದಿಲ್ಲ. ಸಾರಿ ಬೇಳಿದೆ ನಿಮಗೆ ಎಮ್ಮೊಡನೆ ಪೌರುಷವ ತೋರುವುದು ತರವಲ್ಲ, ಗಯನ ಬಿಟ್ಟೆಮ್ಮ ದಾರುಕನ ವಶಕ್ಕಿತ್ತು ಕಳುಹಿದರೆ ಸುಕ್ಷೇಮಕರವಪ್ಪುದು. ಇಲ್ಲದೇ ಇದ್ರೆ ಮೂರು ಲೋಕದ ಗಂಡಲೆ ಮಹಂಕಾರ ತೋರಿದರೆ ಕೋಟಿ ರುದ್ರ ಕೊಲುವ ಕೊಲೆಯನ್ನು ತೋರಿಸುವೆ. ಇಂತೆಂದು ಹರಿಬರೆದ ಪತ್ರಿಕೆಯೇ ಭಾವವರಿದನು ಪಾರ್ಥ ಪಾರ್ಥ. ಗಂಡನೆಂಬ ಅಹಂಕಾರವನ್ನು ತೋರಿದಡೆ ಕೋಟಿ ರುದ್ರರ ಕೊಲ್ಲುವ ಕೊಲೆಯನ್ನು ಕಾಣಿಸುವೆ. ಓಯ್, ಇದು ಒಂದೊಂದು ಸಲ ಎಲ್ಲ ಓದಿದ್ರೆ ಗೊತ್ತಾಗುದಿಲ್ಲ. ನೇಮವನ್ನು ನೆರವೇರಿದು ಚಿತ್ತವಿಸು ಪಾರ್ಥ, ಸುಪ್ರೇಮದಿಂ ಸಕಲ ಜಗವ ನಿರ್ಮಿಸಿ ಸಲಹುವ ಮಹಾಪುರುಷ ಪರಮಾತ್ಮನಿಂದ ಅಪರೋಕ್ಷದಿಂದ ಅರಿಯುವುದು. ಪರೋಕ್ಷ ಅಂದ್ರೆ ಎಂತದ್ದು? ವೇದಾದಿಗಳಿಂದ ಅರಿಯುವುದು. ಅಪರೋಕ್ಷ ಅಂದ್ರೆ ಎಂತದ್ದು? ಪ್ರತ್ಯಕ್ಷ ದರ್ಶನ ಅಂತ ಅರ್ಥ. ಸಾರಿ ಬೇಳಿದೆ ನಿಮಗೆ ಎಮ್ಮೊಡನೆ ಪೌರುಷವ ತೋರುವುದು. ಅಲ್ಲಿಗೆ ನಿಲ್ಲಿಸಿದ್ರೆ ಹೇಗೆ? ಅಲ್ಲಿಗೆ ನಿಲ್ಲಿಸುವ. ತರವಲ್ಲ ಗಯನ ಬಿಟ್ಟೆಮ್ಮ ದಾರುಕನ ವಶಕ್ಕಿತ್ತು ಕಳುವುದು. ಸುಕ್ಷೇಮ ಕರವಪ್ಪುದು ಮೂರು ಲೋಕದ ಗಂಡನೆಂಬ ಅಹಂಕಾರವನ್ನು ತೋರಿದರೆ ಕೋಟಿ ರುದ್ರರ ಕೊಲೆಯನ್ನು ಕಾಣಿಸುವೆ. ಒಬ್ಬ ರುದ್ರನನ್ನು ಮೊನ್ನೆ ನೋಡಿದ್ದೇವೆ ನಾವು, ಪಾಶುಪತ ಪಡೆಯುವಾಗ. ರುದ್ರ ಅಂದ್ರೆ ಅರ್ಥ ಎಂತದ್ದು? ಒಂದು ರುದ್ರ ಅಂತ ಹೇಳಿದ್ರೆ ಭಯಂಕರ ಅಂತ ಅರ್ಥ, ಮತ್ತೊಂದು ಕಣ್ಣೀರು ಒರೆಸುವ ಅಂತ ಅರ್ಥ. ಹೃದಂ ದ್ರಾವಯಿತಿ ರುದ್ರ. ಕೋಟಿ ರುದ್ರರ ಕೊಲು ಅಂದ್ರೆ ಅರ್ಥ ಎಂತದ್ದು? ಅಂದ್ರೆ ದುಃಖವನ್ನು ಪರಿಹರಿಸುವ ಒಬ್ಬ ರುದ್ರನಿಗೆ ಕೋಟಿ ರುದ್ರ ಸಮವಾದಂತಹ ಒಂದು ಪ್ರಕಾಶ ಬಂದ್ರೆ ಹೇಗಿರ್ಬಹುದು? ಅಂದ್ರೆ ಸಕಲರಿಗೂ ಆನಂದ ಕೊಡುವ ವಿಶ್ವರೂಪ ದರ್ಶನ ಅಂತ ಇರ್ಬೇಕು. ಆ ವಿಶ್ವರೂಪ ದರ್ಶನದ ಯೋಗ ಉಂಟು ಅಂತ ಹೇಳಿದಿರ್ಬೇಕು. ಪೂರ್ತಿ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಸ್ವಲ್ಪ ಅರ್ಥ ಆಗಿದೆ. ಸ್ವಲ್ಪ ಸ್ವಲ್ಪ ಅರ್ಥ ಆದಕ್ಕೆಲ್ಲ ಮಾತಾಡ್ಲಿಕ್ಕೆ ನಾನು ಅರ್ಜುನ ಅಲ್ವಾ? ಅರ್ಧಂಬರ್ಧ ಅರ್ಥ ಆಗಿ ಮಾತಾಡ್ಲಿಕ್ಕೆ ನಾನು ದಾರುಕಲ್ಲ. ಸುಮ್ಮನೆ ಅಳಿದರೊಳಗೆ ಎದ್ದು ದಾರುಕಲ್ಲ ಜನಪಧರ್ಮರಾಯ ಗೆದ್ದ ಘನ ವಿನೋದದಿ ಇದ್ದದಿಂದ ಬೇಗ ಗಯನ ಬಿಟ್ಟು ಕೊಡುವೆಯ. ಭಕ್ತನಾಗಿ ಹರಿಯಾಗಿಯ ಕಟ್ಟಿ ಕೊಂಬೆಯ ನಾನು ಅಲ್ಲಿದ್ದವ ಎಲ್ಲಿ ಸತ್ತ ಅಂತ ನೋಡು. ನನಗೆ ಸಿಟ್ಟು ಬಂತು. ಹೌದಾ? ನೀನು ಹೇಳದಿದ್ರೆ ಗೊತ್ತೇ ಆಗುದಿಲ್ಲ. ಯಾಕೆ ಸಿಟ್ಟು ಬಂತು? ಯಾಕೆ?
ಎಲ್ಲರಿಗೆ ಕೇಳುವ ಹಾಗೆ ಹೇಳಿದಿ. ಸುಮ್ಮನೆ ಇದ್ದಿ. ಹೌದು. ಹಾಗಾದ್ರೆ ನನ್ನನ್ನೊಬ್ಬನನ್ನು ನೀನು ನಿರ್ಲಕ್ಷ್ಯಗೊಳಿಸಿದೀಯಾ? ನಿರ್ಲಕ್ಷ್ಯ ಇರ್ತದೆ. ಅರ್ಥವಾಯಿತು. ಏನು ಅರ್ಜುನ, ಓ ನೀನೊಬ್ಬ ದಶನಾಮಧಾರಿ ಹೌದು ಎನ್ನುವಂತಹ ಅಹಂಕಾರ. ನನಗೆ 10 ಹೆಸರುಂಟು ಅಂತ ಅಹಂಕಾರ. ಅದು ಅಹಂಕಾರ, ವಾಸ್ತವ ಅಲ್ವಾ? ಎಂತ ವಾಸ್ತವ? ಮತ್ತೆ ಅರ್ಜುನ ಅರ್ಜುನ ಕಲಿಬರ್ತ, ಈಗಲೂ ನೀನು ಕಲಿಪಾರ್ಥ, ಕುಂಟಿ ಮಗ. ನಿನ್ನ ಕಣ್ಣು ಹೊಡೆದು ಹೋಗ್ಲಿಕ್ಕೆ ಎಂತದು? ಕುಂಟಿ ಮಗ, ಕುಂತಿ ಮಗ. BMS. ಅಡಿಗೆ ಬೀಳ್ಬೇಕು ನೀನು. ಶ್ವೇತವಾಹನ, ಬೀಭತ್ಸು. ಶ್ವೇತವಾಹನ, ಶ್ವೇತವಾಹನ, ವಿಜಯ, ವಿಜಯ. ಗಿರ್ಗಿಟಿ. ಅದು ಮತ್ತೆ 3-4ಕ್ಕೆ ಹೋದ್ರೆ ಹಾಗೆ ಆಗೋದು. ಕಿರೀಟಿ, ಕಿರೀಟಿ. ಸವ್ಯಸಾಚಿ. ಅದು ನೀನಲ್ವಾ? ನನ್ನದೇ. ಮತ್ತೆ ನೀನೇ ಹೇಳ್ತಿ. ನನ್ನದೇ. ಮೊದಲು ನೀನು, ಸರಿ. ಮತ್ತೆ ನಾನು. ಸರಿ. ನಾನಂದ್ರೆ ಎಲ್ಲದಕ್ಕೂ ಆಗ್ತದೆ. ಹೌದು. ಓಡಿಸ್ಲಿಕ್ಕೂ ಆಗ್ತದೆ, ಹೊಡೆದಾಟಕ್ಕೂ ಆಗ್ತದೆ. ಸೌತೆಕಾಯಿ ಆಗಿ ಉಪ್ಪಿನಕಾಯಿಗೂ ಆಗ್ತದೆ, ಹುಳಿಗೂ ಆಗ್ತದೆ. ನೀವು ನನ್ನನ್ನು ಸಣ್ಣದು ಮಾಡಿದ್ದು. ಇಲ್ಲ, ಸೌತೆಕಾಯಿಯನ್ನು ದೊಡ್ಡದು ಮಾಡಿ. ಇರ್ಲಿ, ಏನೇ ಆಯ್ತಾ? ಇದು ನಿನಗೆ ದಶನಾಮ. ಹೌದು. ಸಾಕಾಗುದಿಲ್ಲ. ಮತ್ತೆ 3 ನಾಮ ನಾನು ಆಗ್ತೇನೆ. ನೀನು 10ರಲ್ಲಿ ಅಹಂಕಾರ ಉಂಟು ಅಂತ ಹೇಳ್ತಿ, ಪುನಃ 3 ಕೊಡ್ತೇನೆ ಅಂತ. 3 ನನ್ನ ಲೆಕ್ಕದ್ದು. ಹೌದಾ? ಸರಿ, ಕೇಳುವ. ಹಣೆ ಬರಕೆಟ್ಟ 1, ನಾಚಿಗೆಟ್ಟ 2, ಮಾನಗೆಟ್ಟ. ಅರ್ಜುನ, ಏನು ಸ್ವರ ತಗ್ಗಿಸುವುದೇನು? ಯಾವಾಗಲೂ ನಾವು ನಾವು ಶಿಟ್ಟಿನ ಕೈಯಲ್ಲಿ ಗುಬ್ಬಿಯನ್ನು ಕೊಡಬಾರ್ದು. ಗುಬ್ಬಿ, ಬುದ್ಧಿ, ಬುದ್ಧಿ ಕೊಡಬಾರ್ದು. ಯಾವುದೇ ವಿಷಯವನ್ನಾದರೂ ಕಣ್ಣಾರೆ ಕಂಡರೂ ಪರಂಪರಿಸಿ ನೋಡಬೇಕು. ಪರಾಂಬರಿಸಿ ನೋಡಬೇಕು. ನೋಡ್ಬೇಕು. ಹೌದೇನು? ನೀನು 3 ಹೆಸರು ಕೊಡುವುದು ಸರಿ. ನಿನಗಿರುವುದೆಲ್ಲ ನನಗೆ ಯಾಕೆ ಕೊಡುವುದು? ನೀನು 3 ಹೆಸರು ಕೊಟ್ಟಿ ಅಲ್ವಾ? ನಿನ್ನ ಸ್ವಂತಕ್ಕೆ ಇರುವುದನ್ನು ನನಗೆ ಯಾಕೆ ಕೊಡುವುದು? ನನ್ನದಲ್ಲ, ಮತ್ತೆ ನನಗೆ ಬೇರೆ ಉಂಟು. ಹೌದಾ? ಇದು ನಿನಗೆ ಅಂತಲೇ ನಾನು ಅರ್ಜುನ, ನೋಡಪ್ಪ, ನಾನು ಯಾವಾಗಲೂ ಅರ್ಥಕ್ಕಾಗಿ ಅರ್ಥ ಮಾತಾಡುವವಲ್ಲ. ಮತ್ತೆ ಅರ್ಥ ಇಲ್ಲದೆ ನಾನು ಅರ್ಥ ಮಾತಾಡುವುದಿಲ್ಲ. ಹೌದಾ? ಆದ್ರೆ ಅರ್ಥ ಇದ್ರೂ ಕೆಲವೊಮ್ಮೆ ಬರುವುದಿಲ್ಲ. ಹಾಗೆ ನಾನು ಅರ್ಥ ಇಲ್ಲದೆ ಯಾವ ವಿಷಯವನ್ನು ಹೇಳುವುದಿಲ್ಲ. ಹೌದಾ? ನಿನಗೂ ಒಂದು ಅರ್ಥ ಉಂಟು ಅಪಾರ್ಥಕ್ಕೆ. ಮತ್ತೆ ಹೌದೇನು? ಹಣೆ ಬರ ಕೆಟ್ಟವ ಅಂತ ಹೇಳಿದ್ಯಲ್ವಾ? ಹೌದು. ಯಾಕದು? ನೀವು ಯಾರು? ಯಾರು? ಪಾಂಡು ಚಕ್ರವರ್ತಿಯ ಮಕ್ಕಳು. ಹೌದಾ? ಹೌದು. ನೀವು ಹರಮನೆಯಲ್ಲಿ ಹುಟ್ಟಬೇಕಾದವರು. ಹರಮನೆಯಲ್ಲಿ? ಹರಮನೆ ಅಲ್ಲ, ಹರಿಮನೆ. ಹರಿಮನೆ, ಅರಮನೆ. ಹರಮನೆಯಲ್ಲಿ ಹುಟ್ಟಬೇಕು. ಅರಮನೆ ಹುಟ್ಟಬೇಕಾದ ನೀವು ಅಲ್ಲಿ ಹುಟ್ಟಿದ್ರ? ಇಲ್ಲ. ನೀವೆಲ್ಲಿ ಹುಟ್ಟಿದ್ರಿ? ಎಲ್ಲಿ ಹುಟ್ಟಿದೆವು? ಶತಶೃಂಗ ಪರ್ವತದಲ್ಲಿ. ಹೌದು. ಯಾಕೆ? ಕಿಂಡು ಮಹರ್ಷಿಗಳ ಶಾಪ. ಅವರು ಸತ್ತದ್ರಲ್ಲಿ ಆಯ್ತು, ಇಲ್ಲದ್ರೆ ನಿನಗೂ ಕೊಡ್ತಿದ್ರು. ಕಿಂದಮ ಮಹರ್ಷಿಗಳು ಶಾಪ. ಹೌದಾ? ಹೌದು. ಏನು ಅಲ್ಲಿ ಹುಟ್ಟಿದ್ರಿ? ಹುಟ್ಟಿದೆವು. ಅಪ್ಪನನ್ನು ಕಳ್ಕೊಂಡ್ರಿ. ಹೌದು. ಕಡೆಗೆ ಏನು ನಿಮ್ಮ ಅಜ್ಜಿ ಪುಣ್ಯದಲ್ಲಿ? ಯಾವ ಪುಣ್ಯ? ಅಜ್ಜಿ ಪುಣ್ಯ. ಸ್ವಲ್ಪ ದಿವಸ ಅರಮನೆಗೆ ಬಂದ್ರಿ. ಅಲ್ಲಿಯೂ ಶಾಶ್ವತವ ಇಲ್ವಾ? ಪುನಃ ಕಾಡಿಗೆ ಹೋದೆವು. ಈಗ ನೋಡುವಾಗಲೂ ಕಾಡಿನಲ್ಲೇ ಇದ್ದೀರಿ. ಹಾಗಾದ್ರೆ ಅರಗುವರರಾಗಿ ಹುಟ್ಟಬೇಕಾದಂತಹ ನಾವು ಜೀವನದ ಮುಕ್ಕಾಲು ಭಾಗ ಅವಧಿಯನ್ನು ಕಾಡಿನಲ್ಲೇ ಕಳೆದಿದ್ದೀರಿ ಅಂತಾದ್ರೆ ನಿಮ್ಮ ಹಣೆ ಬರ ಉಂಟಾ? ಸರಿ ನೋಡು, ನನ್ನ ಮಾತು ಎಷ್ಟು ಸ್ಫುಟವಾಗಿದೆ. ನಾನು ಹಣೆ ಬರ ಕೆಟ್ಟವರ ಯಾದಿಯಲ್ಲಿ ತುಂಬ ಹಿಂದೆ ಇದ್ದೇನೆ. ಮೊದಲ ಸ್ಥಾನ ಯಾರಿಗೆ ಗೊತ್ತುಂಟಾ? ನನ್ನ ದೇವರು ನಿನ್ನ ದೇವರು ಆದ ಕೃಷ್ಣನಿಗೆ ಸೆರೆಮನೆಯಲ್ಲಿ ಹುಟ್ಟಿದ್ದಾನೆ. ಮತ್ತಿನ ಸ್ಥಾನ ಯಾರಿಗೆ ಗೊತ್ತುಂಟಾ? 14 ವರ್ಷ ವನವಾಸ ಮಾಡಿದ ರಾಮನಿಗೆ. ಸರಿ. ಮತ್ತಿನ ಸ್ಥಾನ ಯಾರಿಗೆ ಗೊತ್ತುಂಟಾ? ಮಸಣಕಾದ ಹರಿಶ್ಚಂದ್ರನಿಗೆ. ಸರಿ. ಅವರೆಲ್ಲ ಹಣೆ ಬರ ಕೆಟ್ಟವರಾದ್ರೆ ನಾವು ಹಣೆ ಬರ ಕೆಟ್ಟವರೇ. ನಿನ್ನನ್ನು ದೊಡ್ಡದು ಮಾಡಿಕೊಳ್ಳಿಕ್ಕೆ ಎಷ್ಟು ಜನರ ಹೆಸರು ಹೇಳ್ತಿ ಮಾರ. ಹೌದು.
ನಾಲಿಗೆ ಇರುದು ಯಾಕೆ? ಸಂಭಾಷಣೆ ಮಾಡ್ಲಿಕ್ಕೆ. ಮತ್ತೆ ಒದರ್ತಿ ನೀನು ಸಂಭಾಷಣೆ ಮಾಡೋದು ಬಿಟ್ಟು. ಯಾವುದು? ನೀನೆಂತದ್ದು ಹೇಳಿದ್ದು ನಾಚಿಕೆ ಗೆಟ್ಟವಳೆ? ನಾನು ಅರ್ಥ ಇಲ್ಲದೆ ಅರ್ಥ ಹೇಳುವವಲ್ಲ. ಏನು ಅರ್ಥ ಅದಕ್ಕೆ? ನಾಚಿಗೆಟ್ಟವ ಅಂತ ಹೇಳಿದ್ ಯಾಕೆ? ಯಾಕೆ? ಅಂದು ಯಾವತ್ತು? ಎಂದು ಎಂದು ಒಂದು ಅದು ಪ್ರಾಸ ಮಾತಾಡುವವರು ಮಾತಾಡಿದ್ರೆ ಸಾಕು. ಮಂಡೂಕ ಹಾರ್ತದೆ ಅಂತ ಮತ್ತೊಂದು ಹಾರ್ಲಿಕ್ಕೆ ಹೋದ್ರೆ ಕಷ್ಟ ಆಗ್ತದೆ. ಸರಿ, ಇನ್ನದೇ ಮಾತಾಡು. ಹಾಗೆ ಎಂದು ಆಯ್ತು. ಅಂದು 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 ಅಂದ್ರೆ ಯಾವಾಗ? ಅಂದು ಅಂದ್ರೆ ಅಂದು ಅವತ್ತು. ಆವತ್ತು ಯಾವಾಗ? ರಾಜಸೂಯಾದ್ವರದ ಸಭೆಯಲ್ಲಿ ಏನಾಯ್ತು? ಏನಾಯ್ತು? ಸುಯೋಧನ ನೀರಿದ್ದಲ್ಲಿ ನೀರಿಲ್ಲದ ಹಾಗೆ, ನೀರಿಲ್ಲದಲ್ಲಿ ನೀರುಂಟು ಅಂತ ಭ್ರಮಿಸಿ ಬಿದ್ದಾಗ ಹರಿಯದೆ ಬಿದ್ದೀರೇ ಬಾವಾ, ನೀವು ಕುರುಡರೇ ಕುರಿಕುಳ ದೇವ. ಅರಿಯದೆ ಬಿದ್ದೀರೇ ಬಾವಾ, ನೀವು ಕುರುಡರೇ ಕುರುಕುಲ ದೇವ. ಹೌದಾ? ನಿಮ್ಮ ಐವರ ಮಡದಿ ಹೇಳಿ ಅದಕ್ಕೇನು ಮಾಡಿದ? ಏನು ಮಾಡಿದ? ಪ್ರತಿಕಾರವನ್ನು ಮಾಡುವುದಕ್ಕೆ ತುಂಬಿದ ಸಭೆಯಲ್ಲಿ ಅವನ ಆ ಕೌರವನ ತಮ್ಮನಾಗಿ ಕೊಂಡಿರತಕ್ಕಂತ ಯಾವ ದುಸ್ವಾನರ ಆ ಕಡೆ ಹೋಗಿ ಬಂದಿದ್ಯಾ? ಪರ್ವತದ ಘಟ್ಟದ ಮೇಲೆ ಮತ್ತೇನು ತಕ್ಕಂತ ಅಂತ ಬರೋದು ನಿನಗೆ? ತಕ್ಕಂತ ದುಸ್ವಾನರ ದುಶ್ಯಾಸನ. ಆ ದುಶ್ಯಾಸನನ್ನು ತೆಗ್ದಿಯಲ್ವ ಪುಣ್ಯಾತ್ಮ? ನಾನಲ್ಲ, ತೆಗ್ದವ್ರು ಬೇರೆ. ಅಲ್ಲ, ನಾನಿರುವಾಗ ವಿಳಾಸ ಇಲ್ಲದ ಹಾಗೆ ಮಾಡಿಬಿಟ್ಟು. ಪಾಪ. ಆಯ್ತಾ? ಅವ ತುಂಬಿದ ಸಭೆಗೆ ಎಳೆದುಕೊಂಡು ಬಂದು ನಿಮ್ಮ ಐವರ ಮಡದಿಯಾಗಿ ಕೊಂಡಿರತಕ್ಕಂತಹ ಯಾವ ಪಾಂಚೋಳಿ. ಹೀಗೆ ಮಾತಾಡಿದ್ರೆ ಹೋಗ್ತದೆ ನಿನ್ನದು. ಯಾವುದು? ನೀನು ಹೇಳಿದ್ದು ಪಾಂಚೋಳಿ, ಪಾಂಚಾಲೆ ಅಥವಾ ಪಾಂಚಾಲಿ. ಆಯ್ತಾ? ಚಾಳಿ ಇದ್ದದ್ದು ಚೋಳಿ ಆದದ್ದು ಅಷ್ಟೆಲ್ಲ. ಅದು ಹೋದ್ರೆ ಕಷ್ಟ. ಪಾಂಚಾಲೆ ಅವಳ ಸೀರೆಯನ್ನು ದುಶ್ಯಾಸನ ರಗ್ 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 ನೀನೇನು ಅಭಿನವ ದುಶ್ಯಾಸನ ಆಗೋದು? ನಮ್ಮ ಪರಂಪರೆ. ಸರಿ, ಆಯ್ತಾ? ಹೇಳದ ನೀವು ಅಲ್ಲಿರ್ಲಿಲ್ವಾ ಸಭೆಯಲ್ಲಿ? ಹೌದಾ? ಒಬ್ಬಳು ಹೆಂಡತಿಯಾದವಳ ಮಾನ ಹೋಗುವಾಗ ಗಂಡನಾದವ ಕೈಕಾಲಿಲ್ಲದವಾದ್ರೂ ತನ್ನ ಹೆಂಡತಿಗೆ ಯಾರಾದ್ರೂ ಮಾತಾಡ್ತಾನೆ ಅಂತಾದ್ರೆ ಒಮ್ಮೆ ಹೀಗೆ ಮಾಡ್ತಾನೆ. ನೀವು ಅಷ್ಟು ಮಂದಿ ಇದ್ರಿ, ನಿನಗೆ ಏನು ಗೊತ್ತಾ? ನಾವು ಯಾಕೆ ಸುಮ್ಮನಿದ್ದದ್ದು? ಯಾಕೆ? ಧರ್ಮ ಧರ್ಮ ಧರ್ಮ. ಎಂತ ಕರ್ಮ ಮತ್ತೆ ನಿನಗೆಲ್ಲ ಅರ್ಥ ಆಗ್ಲಿಕ್ಕೆ ಇಲ್ಲ. ಆಯ್ತಾ? ಮಾನಗೆಟ್ಟವ ದೇವರು ನಮಗೆ ದೇಹದಲ್ಲಿ ಎಲ್ಲ ಅಂಗವನ್ನು ಕೊಟ್ಟ. ಒಂದನ್ನು ನಿನ್ನದು ತೆಗಿಬೇಕು, ನಾಲಿಗೆಯನ್ನು, ಇಲ್ಲದ್ರೆ ಸರಿಯಾಗುತ್ತೆ. ಬಾಯೊಳಗೆ ಒಂದು ನಾಲಿಗೆಯನ್ನಿಟ್ಟ. ಯಾಕೆ? ಮಾತುಕತೆಯಲ್ಲಿ ಸರಿಪಡಿಸಿಕೊಳ್ಳಿ ಎನ್ನುವ ಕಾರಣ. ಹಾಗೆ ನೀನೆಲ್ಲಿ ಸುಳ್ಳು ಹೇಳುದಕ್ಕೆ ಅಂತ ಹೇಳ್ತೀವಿ ಅಥವಾ ಅಲ್ಲಲ್ಲ. ನಾನು ಯಾವಾಗಲೂ ಅರ್ಥ ಇಲ್ಲದೆ ಮಾತಾಡುವುದು. ಕೇಳುವ, ಇದನ್ನೊಂದು ಕೇಳಿ ನನ್ನ ತಲೆ ಚಿಟ್ಟು ಹಿಡಿದು ಹೋಯ್ತು. ಯಾಕೆ? ನಾನು ಯಾರು? ದಾರುಕೇಶ್ವರ. ಬೇಡ, ಒಬ್ಬ ಸಾರಥಿ. ಹೌದಾ? ನಾನು ಅವತ್ತು ನೀನು ಗಡ್ಡ ಕಟ್ಟಿಕೊಂಡು ದ್ವಾರಕೆಗೆ ಬಂದದ್ದು. ಕಟ್ಟಿಕೊಂಡದ್ದಲ್ಲ, ಅದು ಬಂದದ್ದು. ಹೌದಾ? ಬಂದು ನೀನಲ್ಲಿ ಸನ್ಯಾಸಿ ವೇಷ ಮಾಡಿ ಕೂತಿದ್ದಿ. ಹೌದು. ಆಗ ನಿನಗೂ ಸುಭದ್ರೆಗೂ ಒಂದು ಒಳಗಿಂದೊಳಗೆ ಒಂದು ಇದಾಯ್ತು. ಅದನ್ನ ಹಾಗೆಲ್ಲ ಅಷ್ಟು ಹಾಳು ಮಾಡಬೇಡ. ಪ್ರೇಮ ಆದದ್ದು. ಪ್ರೇಮ ಆಯ್ತು. ಆಗ ಕಡೆಗೆ ಅದು ಬಲಭದ್ರ ಸ್ವಾಮಿಗೆ ಗೊತ್ತಾಗಿ ಒಟ್ಟಾರೆ ಎಣಕ್ಕೇನೋ ಆಯ್ತು. ಎಣಕ್ಕೇನಾಗುವಾಗ ಈಗ ನೀನು ವಿಷಯ ಉದ್ದಾಗಿರ್ತದೆ ಅಂತ ಮಾತಾಡದಿರೋದು ಗೊತ್ತಿಲ್ಲದೆ ಏನಕ್ಕೇನು ಅಂತ ಹೇಳುದು. ಸರಿ. ಆಯ್ತಾ? ಆಗುವಾಗ ಕೃಷ್ಣ ನನಗೆ ಸೂಚನೆ ಕೊಟ್ಟ. ದಾರುಕರ್ ಅವರೇ, ಈಗ ಒಟ್ಟಾರೆ ಇದು ಕತೆ ಎಲ್ಲ ನಿನಗೆ ನನ್ನನ್ನು ಯಾವಾಗ್ಲೂ ಹಾಗೆ ಕಟ್ಟ. ನಾನು ದೊಡ್ಡ ಜನ ಅಲ್ಲ. ಒಬ್ಬನನ್ನು ಬಹುವಚನಲ್ಲಿ ಕರೆದ್ರು ಹೋದ ಅಂತ ಅರ್ಥ. ನನ್ನಲ್ಲಿ ಬಂದು ಹೇಳಿದ, ಇದು ನನ್ನ ತಂಗಿಯ ಒಂದು ಮದುವೆಯ ವಿಷಯ, ಈಗ ಒಟ್ಟಾರೆ ಏನಕ್ಕೇನು ಆಗ್ತದೆ ದಾರುಕಣ್ಣವರೇ, ಮರ್ಯಾದೆ ಹೋಗುವ ವಿಷಯ, ನೀವೊಂದು ಏನಾದ್ರೂ ಮನಸ್ಸು ಮಾಡಿ ಅಂತ ಹೇಳಿದ್ರು. ಏನು ಮಾಡಿದೆ? ಅಷ್ಟೊತ್ತಿಗೆ ನಾನು ಮಾಡಿದ ಅಷ್ಟು ತುಂಬಿದ ಸಭೆಯಲ್ಲಿ ನಿಮ್ಮ ಇಬ್ಬರನ್ನು ನನ್ನ ರಥದಲ್ಲಿ ಕುಳ್ಳಿರಿಸಿ. ನಿನ್ನ ಅಪ್ಪ ಸತ್ತನ? ಯಾಕೆ? ಮತ್ತೆ ನೀನು ಶ್ರದ್ಧಾಂಜಲಿ ಭಾಷಣ ಮಾಡಿದ ಹಾಗೆ ಮಾತಾಡ್ತೀನಿ. ನಾನು ಗದ್ಗದ ಆಗುದು. ಹೌದಾ? ಗದ್ಗದ. ಹೌದಾ? ರಥದಲ್ಲಿ ಕುಳ್ಳಿರಿಸಿ ಕೇವಲ ಕ್ಷಣ ಮಾತ್ರದಲ್ಲಿ ನಿಮ್ಮನ್ನು ಹಾರಿಸಲಿಲ್ವಾ? ಅದು ನೀನೇ ಆಗಬೇಕು. ಯಾಕೆ? ಸರಿ ಇದ್ದವರೆಲ್ಲ ಕಳ್ಳ ಸಾಗಾಣಿಕೆ ಮಾಡ್ಲಿಕ್ಕೆ ಆಗುದಿಲ್ಲ, ನೀನೇ ಆಗಬೇಕು.
ಆಯ್ತು, ನಾನು ಮಾಡಿದೆ. ಮಾಡಿ ಕಳ್ಳ ಸಾಗಾಣಿಕೆ ಆದ್ರೂ ಹೋದದ್ದು ನೀವೇ ಅಲ್ವಾ? ನಿಮ್ಮನ್ನು ಕಳ್ಳ ಸಾಗಾಣಿಕೆ ಮಾಡಿದ್ದಕ್ಕೆ ನಾನೊಂದು ಇಲ್ಲಿಗೆ ಬಂದೆ. ಬಂದ ಕೂಡ್ಲೆ ಬಂದಿರೇ ದಾರುಕೇಶ್ವರನವರಿ ಪ್ರಯಾಣ ಸುಖವೇ. ಎಂತದ್ದು ಪ್ರಯಾಣ ಸುಖವೇ? ಸುಖವೇ ಸುಖವೇ. ಸುಖ ಇಲ್ಲದ್ರೆ ಇಲ್ಲಿವರೆಗೆ ತಲುಪ್ತೀವಿ, ಅರ್ಧದಲ್ಲಿ ಹೋಗುದಿಲ್ವ ನೀನು? ಹಾಗೆ ಒಂದು ಕೇಳುವ ಕ್ರಮ ಬೇಡ. ಬಾಯಾರಿಕೆಗೆ ಏನಾದ್ರೂ ತಗೊಳ್ತೀರಾ? ನಿನ್ನಲ್ಲಿ ಎಲ್ಲಿಯಾದ್ರೂ ಬಾಯಾರಿಕೆಗೆ ತಗೊಳ್ತೀರಾ ಅಂತ ಕೇಳಿದ ಅವ ಕಾರ್ಯಕ್ರಮ ಅರ್ಧದಲ್ಲಿ ನಿಲ್ಲಿಸಬೇಕು. ಇಲ್ಲ ಮಾರ, ಯಾರು ಕೊಡುವುದಿಲ್ಲ ಬಾಯಾರಿಕೆ. ಬೇಡ ಬೇಡ. ನನ್ನ ಮುಸುಡಿಗೆ ಒಂದು ಮಣೆ ಬಿಸಾಡಿದ್ಯಾ? ಮಣೆ ಬಿಸಾಡದೆ ಹಾಗೆ ಆಗಿದೆ ಮುಸುಡು. ಮಣೆ ಬಿಸಾಡದೆ ಅಷ್ಟು ವಿಕಾರ ಆಗಿದೆ ನಿನ್ನ ಮುಸುಡು. ವಿಕಾರ ಅಂತ ಮತ್ತೆ ಮಣೆ ಯಾಕೆ ಬಿಸಾಡು? ನೀನು ಮರ್ಯಾದೆ ಕೊಟ್ಟರೆ ಎಷ್ಟು, ಕೊಡದಿದ್ರೆ ಮತ್ತೆ ಯಾರು ಕೊಡ್ಬೇಕು? ಮತ್ತೆ ಯಾರು? ನೀನೀಗ ಎಂತದ್ದು ಓಲೆಗೆ ಎಂತದ್ದು ಓಲೆ ಓದಿ ಸುಮ್ಮನೆ ಗೊತ್ತಿಲ್ಲ. ಎಂತದ್ದು ಅಂತ ನೋಡುವ, ಎಂತದ್ದು ಅಂತ ನೋಡುದಂತದ್ದು, ನೋಡುದಂತದ್ದು. ನಿಮ್ಮಂತ ಮಕ್ಕಳಲ್ಲಿ ಎಲ್ಲ ನಾನು ಮಾತಾಡ್ಲಿಕ್ಕೆ ಬಂದದ್ದಲ್ಲ. ನನಗೆ ಸಮಾನ ಶೀಲೇಶು ಶಯನೇಶು ಸತ್ಯ. ಅದೊಂದು ತಪ್ಪು ಹೇಳಬೇಡ, ದನದ ಮಾಂಸದಿಂದ ದೋಷ ಬರ್ತದೆ. ಯಾಕೆ? ಸಮಾನ ಶೀಲ ವ್ಯಸನೇಶು ಸತ್ಯ. ನನಗೆ ಸರಿ ಸಮಾನನಾದವ ಅಲ್ಲಿ ಕೂತಿದ್ದಾನಲ್ಲ ಧರ್ಮಕ್ಕೆ. ಒಡವೆ ಬಾಲನ ತರಗ ಬಿಟ್ಟು ಓಡಿದನು ರೀತಿಯಲ್ಲಿ. ಮಕ್ಕಳಲ್ಲಿ ನೀನು ಮಾತಾಡಬೇಡ, ಅಲ್ಲಿ ಮಾತಾಡ. ಅರ್ಜುನ ಮಾತಾಡಿದ್ರೆ ಕಾಪಿಡು, ಮಾತಾಡಿದ್ರೆ ಮುಖಕ್ಕೆ ಬಾರಿಸಿ ಕಾಪಾಡು. ನೀನು ಯಾರ ಸೆರಗಿಗೆ ಕೈ ಹಾಕಿದ್ದು? ಧರ್ಮಕ್ಕೆ. ಧರ್ಮಕ್ಕೆ ಅವನ ಬಗ್ಗೆ ಮಾತಾಡಿದ್ರೆ ನಾಲಿಗೆ ಕತ್ತರಿಸೇನು? ಹೌದೇನು? ನಿನಗಿಂತ ದುಶ್ಯಾಸನ ಆಗ್ಬೋದು. ಅವಾದ್ರೂ ಹೆಣ್ಣೆ ಮಕ್ಕಳ ಸೆರಗಿ ಕೈ ಹಾಕಿದ್ದು. ಅವನ ವಿಷಯವನ್ನು ನೀನು ತಿಳಿಯದೆ ಹೋದೆಯ? ತಣ್ಣೀರನ್ನಾದರೂ ತಣಿಸಿ ಕುಡಿಯುವಂತಹ ಧರ್ಮದ ಸಾಕಾರ ಮೂರ್ತಿಯಾದಂತಹ ಧರ್ಮರಾಯನ ಸೆರಗಿಗೆ ಕೈ ಹಾಕಿದೆಯ ಮೂರ್ಖ, ನಿನ್ನನ್ನು ಗದೆಯ ಕಾಪಿಡು. ಅವನಿಗೆ ಹೊಡಿಬೇಕು ಅಂತ ಇಲ್ಲ, ಹೊಡಿಯುವಾಗ ಯಾಕೆ ತಡೆದೆ? ನನ್ನ ಗದ್ದೆ ಅವ ದೂತನಾಗಿ ಬಂದಿದ್ದಾನೆ, ನೀನು ಹೊಡಿಬೇಕು. ಬೀಸಿದ್ರೆ ಅಲ್ಲೇ ಸತ್ತೋದಲ್ಲ. ಅದಕ್ಕೆಲ್ಲ ಎತ್ತಿದ್ದು ಬೀಸಿದ್ದು ಬೇಡ ಬೇಡ ಬೇಡ. ಗದ್ದೆ ಇಳಿಸುವುದಕ್ಕೆ ಗದ್ದೆ ನಿನ್ನದಲ್ಲ, ಗದೆ ಇದು ಭೀಮನ ಗದೆ. ಗದೆ ರುದಿರೋದ್ಕಾರಿ. ಕೆಳಗಿಳಿಸ್ಬೇಕಾ? ಅವ ದೊಡ್ಡ ದೊಡ್ಡದು ಮಾತಾಡಿದ, ಈಗ ಮಾತಾಡು. ಅಜ್ಜಿರಣ್ಣ ಅಣ್ಣ, ನನ್ನನ್ನು ಕಾಗೆ 4 ಬೀಳುವಾಗ ಅಣ್ಣ ಅಂತ ಬರ್ತದಲ್ವ? ನಿನಗೆ ಏನು ಕೊಡಬೇಕು? ಅವನಿಗೆ ಉತ್ತರ ಬೇಕಾದ್ರೆ. ಬೇಡ ಬೇಡಪ್ಪ, ಈಗ ಸಿಕ್ಕಿದ್ದೆ. ಉತ್ತರ ಬೇಡವಾ? ಉತ್ತರ ಬೇಕಾ? ಎಂದೊಡನೆ ಹೊಯ್ದೊಟ್ಟಿದರೆ ಬಂದ ತುರಾರಿಗಿಂದೆಂದ ಬಾಯಿ ಇಷ್ಟು ದೊಡ್ಡದು, ನಿನಗೆ ಯಾಕೆ ತಲೆ ವಿಷಯ? ಅವನ ಬಾಯಿ ಅಲ್ವಾ? ಅವನ ಬಾಯಿ ಅವನಿಗೆ ಗೊತ್ತಾಗುದಿಲ್ಲ, ಬೇರೆಯವರ ಬಾಯಿ ಮಾತ್ರ ದೊಡ್ಡದೆಂದು ಗೊತ್ತಾಗ. ಅವನ ಬಾಯಿಯಲ್ಲಿ ಬೇರೆ ಇರುವುದು. ಅವ ನಿನ್ನಲ್ಲಿ ಎಷ್ಟು ಮಾತಾಡಿದ? ಈ ಬಾಯಿಯಿಂದ ಮಾತಾಡಿದ. ನಿನ್ನ ಹೆಸರೇನು? ದಾರುಕ. ಎಲ್ಲಿಂದ ಬಂದವ? ದ್ವಾರಕಿ. ಯಾರು ಕಳಿಸಿದ್ದು? ಕೃಷ್ಣ. ಉತ್ತರ ಬೇಕಾ? ಅಲ್ಲಿ ಓಲೆ ಒಂದು ಉಂಟು. ಕೃಷ್ಣ ನಿನ್ನನ್ನು ಕಳಿಸಿದ್ದಲ್ವಾ? ಅಣ್ಣ ಒಂದು ಓಲೆ ಉಂಟು, ಅದಕ್ಕೊಂದು ಅದು ಅವನು ಹೇಳಿದ ಹಾಗೆ ಆಗ್ಬೇಕು. ಅವನಿಗೆ ಹಿಂದೆ ಮುಂದೆ ಆದ್ರೆ ಅವನಿಗೆ ಕಷ್ಟ. ಅವನಿಗೆ ಒಂದು ಸನ್ಮಾನ ಮಾಡ್ಲಿಕ್ಕೆ. ಹೌದು, ಉಂಟು ಉಂಟು ಉಂಟು. ಕೃಷ್ಣ ಗಳಿಸಿದ. ಹೌದು, ಸರಿಯಾಗಿ ಕೇಳಿಸು. ಏನು? ನಿನಗೆ ಉತ್ತರ ನಾನು ಕೊಡ್ತೇನೆ. ಆಯ್ತು. ಆ ಕೃಷ್ಣನ ಅಣ್ಣ ಬಲರಾಮ ಅಲ್ಲ. ಬಲರಾಮ ಅಲ್ಲ, ಕೃಷ್ಣನ ಬಲರಾಮ. ನಮ್ಮ ಮಾತಿಗೆ ವಿಡಂಬನೆ ಮಾಡಬೇಡ, ಇನ್ನು ವಿಷಯ ಉಂಟು.
ಅಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ಬೇಕು. ಆಯ್ತು, ಅಲ್ಲ ಅಂತ ಹೇಳಿದ್ರೆ ನಾನು ಇಲ್ಲದಿದ್ರೆ ಸುಮ್ಮನೆ ಅಂತ ಕೂತ್ಕೊಳ್ಳಿ. ಸರಿ. ಆ ಕೃಷ್ಣ ಬಲರಾಮರ ತಂದೆ ವಸುದೇವ ಅಲ್ಲ. ಇದ್ರಲ್ಲಿ ಮಾತ್ರ ಚರ್ಚೆ ಇಲ್ಲ ಅರ್ಜುನಣ್ಣ, ಇದರಲ್ಲಿ ಚರ್ಚೆ ಇಲ್ಲ. ಅವರಿಬ್ಬರ ಅಪ್ಪ ವಸುದೇವರಾಯರು, ಅದು ನನಗೆ ಗೊತ್ತಿದ್ದ ವಿಷಯ, ಅದರಲ್ಲಿ ಚರ್ಚೆ ಇಲ್ಲ. ವಿಷಯ ಮುಗಿಲಿಲ್ವಾ? ಕೈ ಹಿಂದೆ, ಕೈಯಲ್ಲಿ ಮುಂದೆ ಬರೋದು ನೀವು. ಆಯ್ತು, ಬಾಯಲ್ಲಿ ಮಾತ್ರ ಮಾತಾಡ್ಲಿಕ್ಕೆ. ನಾನು ಹೇಳಿದ ಅರ್ಥ ಆಯ್ತಾ ನಿನಗೆ? ಪೂರ್ತಿ ಆಗ್ಲಿಲ್ಲ ಅದು. ಇಲ್ಲ, ತಂದೆ ಅಲ್ಲ ಅಂದ್ರೆ ಹಾಗೆ ತಂದೆ ಅಲ್ಲ, ಇನ್ನು ಮುಂದೆ ಉಂಟು ಹೇಳಲಿಕ್ಕೆ. ಮುಂದೆ ಉಂಟು. ಆ ಕೃಷ್ಣ ಬಲರಾಮರನ್ನು ಕೃಷ್ಣಗೆ ಹೇಳಿದಂತಹ ಗಯನನ್ನು ಬಿಟ್ಟುಕೊಡುವುದಕ್ಕೆ ನಾವೇನು ಸುಮ್ಮನೆ ಕುಳಿತಿದ್ದೇವ? ಆ ಪರಮೇಶ್ವರನೇ ಒಂದೊಮ್ಮೆ ನನ್ನ ಮುಂದೆ ನಿಂತು ಆ ಗಯನನ್ನು ಬಿಟ್ಟುಕೊಡು ಅಂತ ಹೇಳಿದ್ರೆ ನಾವು ಬಿಟ್ಟುಕೊಡುವುದಿಲ್ಲ. ಆಯ್ತಲ್ಲ, ಕೊಡುವುದಿಲ್ಲ ಅಂತ ಹೇಳಿದ್ರೆ ಮುಗೀತಲ್ಲ. ಅದಕ್ಕೆ ಎಂತದ್ದು ಸುಮ್ಮನೆ ಚರ್ಚಿಗೆ ಹೋಗುದೇ? ಎಲ್ಲಿಗೆ? ಚರ್ಚಿಗೆ ಹೋಗುದೇ? ಹೋಗಿ ಹೋಗಿ ನಿನ್ನ ಚರ್ಚೆ. ಹೌದು, ಅದಕ್ಕೆ ಯಾಕೆ ಹೋಗುದು? ಯಾವುದು ಮುಗಿಯಿತು? ಮುಗಿಲಿಲ್ಲ. ಯಾವುದು ಮುಗಿಯಿತು? ಕೊಡುವುದಿಲ್ಲ. ನೀನು ಅಲ್ಲಿಂದ ಬರುವಾಗ ಹೇಗೆ ಬಂದದ್ದು? ನಾನೊಂದು ಟಿವಿಯಲ್ಲಿ ಬಂದಿದ್ದೆ ಅಲ್ವಾ? ಅದೇ ಟಿವಿ ಬೇಡವಾ? ಬೇಕು, ಅಷ್ಟೇ ಇರುವುದು, ಸ್ವಲ್ಪ ಹೆಚ್ಚಾಗಿ ಬೇಡವಾ? ಬೇಡವಾ? ಇಲ್ವಾ? ಹಿಂದೆ ಇದು ಸಭೆ ನಮ್ಮದಾಯ್ತಾ? ಹೀಗೆ ಇದು ಇದೆಲ್ಲ ತೋರಿಸಬೇಡ ನಿನ್ನದು. ಹೀಗೆ ದಾರುಕ, ಇದು ನಿನಗೊಂದು ಸನ್ಮಾನದ ವ್ಯವಸ್ಥೆ ಉಂಟು. ಏನಾದ್ರು ಮಾತಾಡ್ಲಿಕ್ಕೆ ಅಂದ್ರೆ ಮಾತಾಡ. ಇಲ್ಲ ಇಲ್ಲ, ಯಾಕೆಂದ್ರೆ ಸನ್ಮಾನ ತಗೊಳ್ಳುವ ಅರ್ಹತೆ ಇರುವವರು ನನಗಿಂತ ಪ್ರಾಯದಲ್ಲಿ ಹಿರಿಯರೆಲ್ಲ ಇದ್ದಾರೆ. ಅವರಿಗೆಲ್ಲ ಆಗ್ಲಿ, ಅವರೆಲ್ಲ ಹೋಗ್ಲಿ, ಆಮೇಲೆ ನೋಡುವ. ಒಂದು ವೇಳೆ ನೀವು ನನಗೆ ಸನ್ಮಾನ ಮಾಡುವುದು ಅಂತಲೇ ಇದ್ರೆ ಅದಕ್ಕೆ ಕೊಡುವುದನ್ನು ಹೀಗೆ ಗುಟ್ಟಿನಲ್ಲಿ ಕಿಸೆಗೆ. ಇಲ್ಲ, ನಿನಗಿಂತ ಹೆಚ್ಚು ಪ್ರಾಯದವರು ಇದ್ರು. ನೀನು ಈ ಊರಿನವನಲ್ಲ, ಬೇರೊಂದು ಊರಿನಿಂದ ಬಂದದ್ದು. ಈಗ ಇಲ್ಲಿ ಅವನು ಅಲ್ವಾ? ಇಲ್ಲಿಯ ಸನ್ಮಾನ ಅಲ್ಲ, ಹೊರದೇಶದ ಸನ್ಮಾನ ನಿನಗೆ ಮಾಡು. ಅಂದ್ರೆ ನಿನಗಿಂತ ಪ್ರಾಯ ಹೆಚ್ಚಿನವರಿದ್ರು, ನಿನ್ನಷ್ಟು ಮಾಡಿದವರು ಸಾಧಾರಣ ಯಾರಿಲ್ಲ. ನಿನಗೊಂದು ಆಗಬೇಕು. ಹಾಗಾಗಿ ಇಲ್ಲಿಯ ಸನ್ಮಾನ ಮಾಡಿದ್ರೆ ಎರಡು ಮಾತು ಹೇಳು. ಇದು ಸನ್ಮಾನದಲ್ಲೇ ಸಿಕ್ಕಿದ ಉಂಗುರ. ಹೌದಾ? ಕಲ್ಲಿಲ್ಲ, ಅದೇ ಸಂತೆಯಲ್ಲಿ ಸಿಕ್ಕಿದ ಅಂತ ಭಾವಿಸಿದ. ಸನ್ಮಾನದಲ್ಲಿ. ಹೌದಾ? ಹಾಗಾದ್ರೆ ನೀನು ತುಂಬ ಕಡೆಯಲ್ಲಿ ಸನ್ಮಾನ ಪಡೆದಿದ್ದೆ. ಹೌದೌದು, ಇದು ವಿಶೇಷ. ಇದರಲ್ಲಿ ಕಲ್ಲು ಹೋಗಿದೆ. ಇಲ್ಲಿಯ ಸನ್ಮಾನ ಇವನಿಗೆ ಸ್ಮರಣೀಯ. ಹೌದು, ನೆನಪಿಗೆ ಉಳಿಯುವಂತಹ ಸನ್ಮಾನ. ಸನ್ಮಾನ ನನಗೆ ಬೇಡ ಅಂತ ಹೇಳಿದ್ರೆ ನೀವು ಕೇಳುವುದಿಲ್ಲ. ನೀವೊಂದು ಇಷ್ಟು ಒತ್ತಾಯ ಮಾಡುವಾಗ ನಾನು ಸನ್ಮಾನ ತಗೊಳ್ಳದಿದ್ರೆ ನಾಳೆ ನಿಮಗೆ ಬೇಸರ. ಹೌದು, ಎಲ್ಲರಿಗೆ ಕಾಣಬೇಕು ಸನ್ಮಾನ ಮಾಡಿ. ಶಾಲು ಎಂತದ್ದು ಇದು? ಅದು ಸ್ವಲ್ಪ ಹೊತ್ತಿನ ಮೊದಲು ಶ್ವಾನ ಮಲಗಿತ್ತು, ಇನ್ನು ನಿನಗೆ. ಇದು ನಮ್ಮ ಊರಿದ್ದ, ಹೊರದೇಶದ್ದು. ಹೊರದೇಶದಲ್ಲಿ ಇದರಲ್ಲಿ ನಾಯಿಯೇ ಮಲಗುದ? ಹಿಡ್ಕೋ. ಈಗ ಮೃಗಾಲಯದಲ್ಲಿ ನಿಲ್ಲಿಸಬಹುದು ನಿನ್ನನ್ನು. ಅದು ನಿನಗೆ ಗುಚ್ಚ. ಅಬ್ಬಾ, ಗುಚ್ಚ. ನೀನೊಬ್ಬ ಹುಚ್ಚ. ಹಾಗಾಗಿ ಇದು ನಿನಗೆ ಕೈಯಲ್ಲಿ ಹಿಡಿಯುವುದಕ್ಕೆ ಗುಚ್ಚ. ನಿನಗೆ ಹಾರ ಬೇಕಾ? ನನಗೆ ಹಾರಬೇಕು ಅಂತ ಮನಸ್ಸುಂಟು, ತಲೆ ತಿರುಗುತ್ತದೆ. ಹಾರ 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 ಮಲಾರ್ಪಣೆ ಮಾಡಿ ಮಲಾರ್ಪಣೆ ಮಾಡಿ. ನಾವು ಹಾಕಿದ ಹಾರ ಉಂಟಲ್ಲ, ಎಲ್ಲದಕ್ಕೂ ಆಗ್ತದೆ. ಅದೊಂದು ಓಲೆಯು ಅಲ್ಲಿಗೆ ಕಟ್ಟುವುದು ಒಳ್ಳೇದು. ಅಲ್ಲ, ಈ ಹಾಡನ್ನು ಈಗ ಪ್ರಾಣ ಬೇಡ ಅಂತ ಹೇಳಿದ್ರೆ ಉಪಯೋಗ ಮಾಡ್ಲಿಕ್ಕೆ. ಹೌದೌದು, ಒಂದು ಎಲ್ಲಿಯಾದ್ರೂ ಅವಸರಕ್ಕೆ ಇದನ್ನೇ ಉಪಯೋಗಿಸಿ. ಆಯ್ತಾ? ನೀನು ಬರುವಾಗ ಏನ್ ತಂದದ್ದು? ನಾನು ಓಲೆ. ಅದು ಹೀಗಿತ್ತಲ್ಲ? ಹೌದು. ಇದೆಂತದ್ದು? ಸನ್ಮಾನ ಪತ್ರ. ಹೌದು, ಅದು ನೀನು ಮಾತ್ರ ಓದಬೇಕು, ಅವರೆಲ್ಲ ಓದಿದ್ರೆ ಆಗುದಿಲ್ಲ. ಮನೆಗೆ ಹೋದ್ಮೇಲೆ ಓದಾಯ್ತಾ? ಆಯ್ತಾಯ್ತು, ಬರ್ತಿದ್ದೆ. ಆಯ್ತು. ನಿನಗೆ ಉತ್ತರ ಬೇಕಂತ ಹೇಳಿದಲ್ಲ. ಆಯ್ತು. ಇದು ಅಣ್ಣ, ಒಂದು ನಾಮ ಬೇಡುವ? ಅದು ಕೂಡ ನಾನೇ ಹಾಕಬೇಕಲ್ಲ. ನಿನಗೆ ಇದುವರೆಗೆ ದೊಡ್ಡ ವಿಷಯ ಇಲ್ಲ, ಇದನ್ನು ತೆಗಿಬಹುದು. ಹೌದಾ? ಹೌದಾ? ಮೇಲೆ ನೋಡು ಪುಣ್ಯಾತ್ಮ, ಎಲ್ಲರಿಗೂ ಕಾಣಬೇಡ. ಹಾಗಾದ್ರೂ ಮನೆಗೆ ಹೋಗಿಸ್ತಾನೆ. ಇದು ಉರಿಯುತ್ತದೆ. ಓ, ಉರಿಯುತ್ತದೆ.
ತುಂಡು ಅಡಿಕೆ, ಒಂದು ತುಂಡು ಹೊಗೆ ಸೊಪ್ಪು ಕೊಡ್ಬೋದಿತ್ತಲ್ಲ? ಬೇಡ, ಒಂದು ಕೆಲಸ ಮಾಡಿ, 3 ಮಾರ್ಗ ಸೇರುವಲ್ಲಿ ನಿಲ್ಲು. ಕೆಲವರು ಎಲೆ ಅಡಿಕೆ ಇದ್ದವರು, ಸುಣ್ಣ ಇಲ್ಲದವರು ಬರ್ತಾರೆ, ಅದನ್ನು ತೆಕ್ಕೊಂಡು ನಕ್ಕಿಕೊಂಡು ಹೋಗಿ. ಅದೆಲ್ಲ ಗಟ್ಟಿ ಇಟ್ಟಿದ್ದೇನೆ ಕೊಂಡು ಹೋಗ್ಲಿಕ್ಕೆ. ನಿನಗೆ ಉತ್ತರ ಅಲ್ವಾ? ಸರಿ ನಿಲ್ಲು. ಮೂರ್ಖ, ಇದು ಎಡಕಾಲಿನಿಂದ ಸರಿಯಾಗ್ಲಿಲ್ಲ, ಈ ಕಡೆ ಒಂದು ಬೀಳ್ಬೇಕಂತ. ಎಲ್ಲಿಗೆ ಇನ್ನು ಸರಿಯಾಗುದು? ಹಾಗಾಗ್ಲಿಲ್ಲ. ಆಯ್ತು, ಇಲ್ಲಿಗೆ ಬಂದಂತಹ ನಿನಗೆ ಉತ್ತರ ಏನು ಗೊತ್ತೋ? ಇನ್ನು ಮುಂದೆ ಗಯನನಿಯ ಹೋಗು. ತಾಲೂಕ ಒಂದು ಭಜನೆ ಹೇಳಿಕೊಂಡು ಹೋಗು. ಭಜನೆ? ಹೌದೌದು. ಯಾವುದು? ಯಾಕೆನ್ನ ರಾಜ್ಯ ಕೆಳತಂದೆ ಹರಿಯೇ, ಅದಾದ್ರೂ ನಿಧಾನ ಹೇಳಿದ್ರು ದೊಡ್ಡ ವಿಷಯ ಅಲ್ಲ, ಒಂದು ಗಟ್ಟಿ ಹೇಳಬೇಕು. ಸಾಕಲಾರದ ಏಕೆಯನ್ನ ಪುಟ್ಟಿಸಿದೆ. ನಿನ್ನ ಅಳಲೇನಿದ್ದು ಹೇಳಿದೆ. ಸಾಕಲಾರದೆ ಏಕೆನ್ನ ಹುಟ್ಟಿಸಿದೆ ಹರಿಯೇ. ಹರಿಯೇ ಎಂತದು? ಆಯಾಯೇ ಎಂತ ಹೇಳಿದ್ದು? ಹರಿಯೇ. ಹೋಗು, ಬೇಗ ಬರಬಾರ್ದು. ಸನ್ಮಾನ ಒಂದು ಸ್ಮರಣೀಯ ಆಗಲಿಲ್ವಾ? ದೇವರಾಣೆಗೂ ಹೇಳ್ತೇನೆ, ಎಂತ ಒಂದು ಸನ್ಮಾನ ಅಂತ ಹೇಳಿದ್ರೆ ನನ್ನ ಕೊನೆಯ ಉಸಿರಿರುವವರೆಗೆ ಈ ಸನ್ಮಾನ ಮರೆಯಲಿಕ್ಕೆ. ನಿನಗೆ ಸಂಸ್ಮರಣೆಗಾಗ್ತದೆ. ನಿಮ್ಮ